कुंज विहारी जय राधा माधवा कुंज विहारी जय गोपी जन वल्लभा गिरिवरधारी 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 यशोदनन्दन व्रजजनरञ्जन यशोदनन्दन व्रज जनरञ्जन यशोदनन्दन व्रजजनरञ्जन यशोदनन्दन व्रज जनरञ्जन यमुनतीरावनचारी 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 जय राधमाधवा कुंज विहारी जय राधा माधवा कुंज विहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण
कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम राम हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम राम हरे 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 कृष्णा कृष्ण कृष्ण हरे 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 राम हरे 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 कृष्ण 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 हरे 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 राम राम हरे 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 कृष्णा कृष्ण कृष्ण हरे 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 राम राम हरे 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 कृष्ण प्रभु हरे कृष्ण प्रभु ಹರೇ ಕೃಷ್ಣ ಎಲ್ಲ ಭಕ್ತರಿಗೆ ಮಾತಾಜಿ ನೀವು ಕಾಪಿ ಮಾಡಿದ್ದು ಅದನ್ನೇ ಓದೋಣ ಕನ್ನಡದಲ್ಲಿ ಚೆನ್ನಾಗಿ ಕಾಣುತ್ತೆ ಎಲ್ಲರೂ ಕಾಣುತ್ತಲ್ಲ ಮಾತಾಜಿ ಹೌದು ದೇವಾಯ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಓಂ ಭಗವತೆ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಶ್ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದೀರಯೇತ್ ತಥೋ ಜಯಮುದೀರಯೇತ್ ನಷ್ಟ ಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತಿ ಶ್ಲೋಕೆ ಭಗವತಿ ಉತ್ತಮ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ ಭಕ್ತಿರ್ಭವತಿ ಭವತಿ ನೈಷ್ಠಿಕಿ ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ ಅಧ್ಯಾಯ 5 ಶ್ಲೋಕ 32 ಏತತ್ ಸಂಸೂಚಿತಂ ಬ್ರಹ್ಮ ಸಂಸೂಚಿತಂ ಬ್ರಹ್ಮ ತಾಪತ್ರಯ ಚಿಕಿತ್ಸಿತಂ ತಾಪತ್ರಯಾತೀತಂ ಯದೀಶ್ವರೇ ಭಗವತಿ ಯದೀಶ್ವರೇ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಂ ಕರ್ಮ ಬ್ರಹ್ಮಣಿ ಭಾವಿತಂ ಏತತ್ ಸಂಸೂಚಿತಂ ಬ್ರಹ್ಮಂ ಏತತ್ ಸಂಸೂಚಿತಂ ಬ್ರಹ್ಮನ್ ತಾಪತ್ರಯ ಚಿಕಿತ್ಸಿತಂ ತಾಪತ್ರಯಚಿಕಿತ್ಸಿತಂ ಯದೀಶ್ವರೇ ಭಗವತಿ ಯದೀಶ್ವರೇ ಭಗವತಿ ಕರ್ಮಾಣಿ ಭಾವಿತಂ ಕರ್ಮ ಬ್ರಹ್ಮಣಿ ಕರ್ಮ ಬ್ರಹ್ಮಣಿ ಭಾವಿತಂ ಕರ್ಮ ಬ್ರಹ್ಮಣಿ ಓದಿ ಮಾತಾಜಿ ಓದಿ. ಅನುವಾದ ಇದು ಅರ್ಥ ಓದ್ಬೇಕಾ? ಹಾ
ಓಕೆ, ಪದಾರ್ಥ ಓದೋಣ. ಆಯ್ತು ಮಾತಾಜಿ. ಏತತ್ ಏತತ್ ಇಷ್ಟು ಇಷ್ಟು ತಂ ಸೂಚಿತಂ ತ್ವಂ ಸೂಚಿತಂ ವಿದ್ವಾಂಸರಿಂದ ನಿರ್ಧರಿಸಲ್ಪಟ್ಟಿದೆ. ವಿದ್ವಾಂಸರಿಂದ ನಿರ್ಮಿಸಲ್ಪಟ್ಟಿದೆ. ಇದೆ. ಬ್ರಹ್ಮನ್ ಬ್ರಹ್ಮನ್ ಎಲೈ ಬ್ರಾಹ್ಮಣನಾದ ವ್ಯಾಸದೇವನೇ, ಎಲೈ ಎಲೆ ಬ್ರಾಹ್ಮಣ ತಾಪತ್ರಯ ತಾಪತ್ರಯ ವಿವಿಧ ಕ್ಲೇಶಗಳ ತ್ರಿವಿಧ ಕ್ಲೇಶಗಳ ಚಿಕಿತ್ಸಿತ ಚಿಕಿತ್ಸಿತಂ ಪರಿಹಾರೋಪಾಯವು ಪರಿಹಾರೋಪಾಯವು ಯಾವ ಯಾವ ಈಶ್ವರೇ ಈಶ್ವರೇ ಪರಮ ಆದ ಪರಮ ನಿಯಾಮಕನಾದ ಭಗವತಿ ಭಗವತಿ ದೇವೋತ್ತಮ ಪುರುಷನಲ್ಲಿ ದೇವೋತ್ತಮ ಪುರುಷನಲ್ಲಿ ಕರ್ಮ ಕರ್ಮ ವಿಹಿತ ಕರ್ಮಗಳು ವಿಹಿತ ಕರ್ಮಗಳು ಬ್ರಹ್ಮಣಿ ಶ್ರೇಷ್ಠನಿಗೆ ಶ್ರೇಷ್ಠನಿಗೆ ಭಾವಿತಂ ಸಮರ್ಥವಾಗಿ ಸಮರ್ಪಿತವಾಗಿದೆ. ಎಲೆ ಭಾನುವಾದ ಎಲೆ ಬ್ರಾಹ್ಮಣರಾದ ವೇದವ್ಯಾಸರೇ, ಎಲ್ಲ ಕಷ್ಟ ದುಃಖಗಳ ನಿವಾರಣೆಗೆ ಅತ್ಯುತ್ತಮ ಪರಿಹಾರವನ್ನು ಬ್ರಾಹ್ಮಣರಾದ ತೀರ್ಮಾನಿಸಿದ್ದಾರೆ. ಅದು ಯಾವುದೆಂದರೆ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಿಸಿ ಬಿಡುವುದು. ಎಲೆ ಬ್ರಾಹ್ಮಣರಾದ ವೇದವ್ಯಾಸರೇ, ಎಲೈ ಬ್ರಾಹ್ಮಣರಾದ ವೇದವ್ಯಾಸರೇ, ಎಲ್ಲ ಕಷ್ಟ ದುಃಖಗಳ ಎಲ್ಲ ಕಷ್ಟ ದುಃಖಗಳ ನಿವಾರಣೆಗೆ ನಿವಾರಣೆಗೆ ಅತ್ಯುತ್ತಮ ಅತ್ಯುತ್ತಮ ಪರಿಹಾರವನ್ನು ವಿದ್ವಾಂಸರು ತೀರ್ಮಾನಿಸಿದ್ದಾರೆ. ತೀರ್ಮಾನಿಸಿದ್ದಾರೆ. ಅದು ಯಾವುದೆಂದರೆ ಅದು ಯಾವುದೆಂದರೆ ದೇವೋತ್ತಮ ಪರಮಪುರುಷ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನಿಗೆ ಶ್ರೀಕೃಷ್ಣನಿಗೆ ಎಲ್ಲ ಕರ್ಮಗಳನ್ನು ಎಲ್ಲಾ ಕರ್ಮಗಳನ್ನು ಸಮರ್ಪಿಸುವುದು. ಸಮರ್ಪಿಸಿ ಬಿಡುವುದು. ಸುನೀತಾ ಮತ್ತೆ ಓದಿ. ಭಾವಾರ್ಥ: ಮೋಕ್ಷದ ಮಾರ್ಗವನ್ನು ಹಿಡಿಯಲು ಅಥವಾ ಬಾಳಿನ ಎಲ್ಲಾ ಕ್ಲೇಶಗಳನ್ನು ಪರಿಹರಿಸಿಕೊಳ್ಳಲು ತುಂಬಾ ಸುಲಭವೂ ಕಾರ್ಯಸಾಧ್ಯವೂ ಆದ ದಾರಿಯೊಂದಿದೆ. ಅದು ಅಧಿಕೃತ ಮೂಲಗಳಿಂದ ದೇವರ ಲೀಲೆಗಳನ್ನು ವಿನೀತನಾಗಿ ಆಲಿಸುವುದು. ಇದನ್ನು ನಾರದ ಮಹರ್ಷಿಗಳು ಸ್ವತಃ ಅನುಭವದಿಂದ ತಿಳಿದರು. ಪರಿಹಾರದ ವಿಧಾನ ಇದೊಂದೇ. ಇಡೀ ಜಗತ್ತು ಕ್ಲೇಶಗಳಿಂದ ತುಂಬಿದೆ. ನೈಸರ್ಗಿಕ ಕ್ಷೋಭೆಯಿಂದಾಗುವ ಕ್ಲೇಶ, ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಕ್ಲೇಶ ಮತ್ತು ಇತರ ಜೀವಿಗಳ ಸಂಬಂಧದಲ್ಲಿ ಉಂಟಾಗುವ ಕ್ಲೇಶ, ಹೀಗೆ ತ್ರಿವಿಧವಾದ ಕ್ಲೇಶಗಳನ್ನು ಪರಿಹರಿಸಲು ಮೂರ್ಖ ಜನರು ತಮ್ಮ ಅಲ್ಪ ಬುದ್ಧಿಯನ್ನು ಬಳಸಿ ಅವು ಹಲವು ಸಾಧನಗಳನ್ನು ತಯಾರಿಸಿದ್ದಾರೆ. ಈ ಕ್ಲೇಶಗಳಿಂದ ಮುಕ್ತವಾಗಲು ಇಡೀ ಜಗತ್ತೇ ದೊಡ್ಡ ಹೋರಾಟ ನಡೆಸಿದೆ. ಆದರೆ ದೇವರ ಸಮ್ಮತಿ ಇಲ್ಲದೆ ಯಾವ ಯೋಜನೆಯಾಗಲಿ ಪರಿಹಾರ ಕ್ರಮವಾಗಲಿ ನಾವು ಬಯಸುವ ಶಾಂತಿ ನೆಮ್ಮದಿಗಳನ್ನು ನೀಡಲಾರದು. ಇದನ್ನು ಜನರು ತಿಳಿಯರು. ರೋಗಿಯನ್ನು ಗುಣಪಡಿಸುವ ಚಿಕಿತ್ಸಾ ಕ್ರಮವು ಭಗವಂತನ ಅನುಮೋದನೆ ಇಲ್ಲದಿದ್ದರೆ ಪೂರ ವ್ಯರ್ಥ. ಒಂದು ನದಿಯನ್ನು ಕಡಲನ್ನು ದಾಟಲು ತಕ್ಕದಾದ ನಾವೇ ಇದ್ದರೂ ದೇವರ ಅನುಮೋದನೆ ಇಲ್ಲದಿದ್ದರೆ ಅದು ಸಾಧ್ಯವಿಲ್ಲ. ಭಗವಂತನೇ ಅಂತಿಮ ಅನುಮೋದಕ ಎನ್ನುವುದನ್ನು ನಾವು ಖಚಿತವಾಗಿ ಅರಿತುಕೊಳ್ಳಬೇಕು. ನಮ್ಮ ಪ್ರಯತ್ನಗಳಿಗೆ ಅಂತಿಮ ಯಶಸ್ಸು ಸಿಗಬೇಕಾದಲ್ಲಿ ಅಥವಾ ಯಶಸ್ಸಿನ ದಾರಿಯಲ್ಲಿರುವ ಅಡ್ಡಿ ತಡೆಗಳು ನಿವಾರಣೆಯಾಗಬೇಕಾದಲ್ಲಿ ಅವುಗಳನ್ನು ಭಗವಂತನ ಕರುಣೆಗೆ ಒಪ್ಪಿಸಬೇಕು. ದೇವರು ಸರ್ವವ್ಯಾಪಕ, ಸರ್ವಶಕ್ತ, ಸರ್ವಜ್ಞ ಮತ್ತು ಸರ್ವವ್ಯಾಪಿ. ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಫಲಗಳ ಅಂತಿಮ ಅನುಮೋದಕ ಅವನೇ. ಆದ್ದರಿಂದ ನಾವು ನಮ್ಮ ಕಾರ್ಯಗಳನ್ನೆಲ್ಲ ಭಗವಂತನ ಅನುಗ್ರಹಕ್ಕೆ ಅರ್ಪಿಸುವುದನ್ನು ಕಲಿಯಬೇಕು. ಅವನನ್ನು ನಿರಾಕಾರ ಬ್ರಹ್ಮ, ಅಂತರಾತ್ಮ ಅಥವಾ ದೇವೋತ್ತಮ ಪರಮಪುರುಷನನ್ನಾಗಿ ಸ್ವೀಕರಿಸಬೇಕು. ಒಬ್ಬ ವ್ಯಕ್ತಿಯು ಏನಾಗಿದ್ದಾನೆ ಎನ್ನುವುದು ಮುಖ್ಯವಲ್ಲ, ಅವನು ತನ್ನ ಎಲ್ಲವನ್ನೂ ಭಗವಂತನ ಸೇವೆಯಲ್ಲಿ ಸಮರ್ಪಿಸಬೇಕು. ವ್ಯಕ್ತಿಯೊಬ್ಬನು ವಿದ್ವಾಂಸನೋ, ವಿಜ್ಞಾನಿಯೋ, ದಾರ್ಶನಿಕನೋ, ಕವಿಯೋ ಅಥವಾ ಇನ್ನೇನೋ ಆಗಿದ್ದಾನೆ ಎನ್ನೋಣ. ಆಗ ಅವನು ತನ್ನ ತಿಳುವಳಿಕೆಯನ್ನು ಭಗವಂತನ ಹಿರಿಮೆಯ ಪ್ರತಿಪಾದನೆಗೆ ಬಳಸಬೇಕು. ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಭಗವತ್ ಶಕ್ತಿಯ ಅಧ್ಯಯನ ಮಾಡಲು ಯತ್ನಿಸಬೇಕು. ದೇವರನ್ನು ದೂಷಿಸಕೂಡದು. ಅವನ ಹಾಗೆ ಆಗಲು ಅಥವಾ ಕಿಂಚಿತ್ ಜ್ಞಾನ ಸಂಗ್ರಹ ಮಾಡಿ ಅವನ ಸ್ಥಾನದಲ್ಲಿ ಕೂರಲು ಯತ್ನಿಸಬಾರದು. ವ್ಯಕ್ತಿಯೊಬ್ಬನು ಆಡಳಿತಗಾರನೋ, ರಾಜನೀತಿಜ್ಞನೋ, ಯೋಧನೋ, ರಾಜಕಾರಣಿಯೋ ಆಗಿದ್ದಾನೆ ಎನ್ನೋಣ. ಆಗ ಅವನು ರಾಜನೀತಿ ನೈಪುಣ್ಯದಲ್ಲಿ ಭಗವಂತನ ಮೇಲ್ಮೆಯನ್ನು ಪ್ರತಿಪಾದಿಸಲು ಯತ್ನಿಸಬೇಕು. ಅರ್ಜುನನಂತೆ ಭಗವದುದ್ದೇಶಕ್ಕಾಗಿ ಹೋರಾಡಬೇಕು. ಮಹಾವೀರನಾಗಿದ್ದ ಅರ್ಜುನನು ಮೊದಲು ಯುದ್ಧ ಮಾಡಲು ನಿರಾಕರಿಸಿದ. ಆದರೆ ಯುದ್ಧ ಅವಶ್ಯಕವೆನ್ನುವುದನ್ನು ಪ್ರಭು ಅವನಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವನು ತನ್ನ ನಿರ್ಧಾರವನ್ನು ಬಿಟ್ಟುಕೊಟ್ಟು ಪ್ರಭುವಿನ ಅಪೇಕ್ಷೆಯಂತೆ ಯುದ್ಧ ಮಾಡಿದ. ಅದೇ ರೀತಿಯಲ್ಲಿ ವ್ಯಕ್ತಿಯೊಬ್ಬನು ವ್ಯಾಪಾರಿಯೋ, ಉದ್ಯಮಿಯೋ, ವ್ಯವಸಾಯಗಾರನೋ ಆಗಿದ್ದಲ್ಲಿ ತಾನು ಶ್ರಮದಿಂದ ಸಂಪಾದಿಸಿದ ಹಣವನ್ನು ದೇವರ ಸಲುವಾಗಿ ಖರ್ಚು ಮಾಡಬೇಕು. ನಾವು ಗಳಿಸಿರುವ ಸಂಪತ್ತೆಲ್ಲವೂ ಭಗವಂತನೆಂದೇ ಸದಾ ಭಾವಿಸಬೇಕು. ಸಂಪತ್ತನ್ನು ಲಕ್ಷ್ಮಿ ಅಥವಾ ಐಶ್ವರ್ಯದ ಅಧಿದೇವತೆ ಎಂದು
ಭಗವಂತನನ್ನು ನಾರಾಯಣ ಅಥವಾ ಲಕ್ಷ್ಮಿಯ ಪತಿ ಎಂದು ಭಾವಿಸಲಾಗಿದೆ. ಲಕ್ಷ್ಮಿಯನ್ನು ನಾರಾಯಣನ ಸೇವೆಗೆ ತೊಡಗಿಸಿ ನಾವು ಸುಖಿಗಳಾಗಬೇಕು. ಅದು ಜೀವನದ ಯಾವುದೇ ಕ್ಷೇತ್ರದಲ್ಲಿ ಭಗವಂತನನ್ನು ಅರಿಯುವ ದಾರಿಯಾಗಿದೆ. ಎಲ್ಲ ಅಲೌಕಿಕ ಕಾರ್ಯಗಳಿಂದ ಬಿಡುಗಡೆ ಪಡೆದು ಭಗವಂತನ ಅಲೌಕಿಕ ಲೀಲೆಗಳನ್ನು ಕೇಳುವುದರಲ್ಲಿ ಪೂರ್ಣವಾಗಿ ಮಗ್ನರಾಗಬೇಕು. ಇದು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು. ಅಂತಹ ಅವಕಾಶ ಇಲ್ಲದೆ ಹೋದಲ್ಲಿ ನಮಗೆ ಅತ್ಯಂತ ಪ್ರಿಯವಾದದ್ದನ್ನೆಲ್ಲ ಭಗವಂತನ ಸೇವೆಯಲ್ಲಿ ವಿನಿಯೋಗಿಸಬೇಕು. ಶಾಂತಿ ಅಭಿವೃದ್ಧಿಗಳ ಮಾರ್ಗವೆಂದರೆ ಅದೇ ಆಗಿದೆ. ಈ ಶ್ಲೋಕದಲ್ಲಿರುವ ಸಂಸೂಚಿತಂ ಎಂಬ ಪದವು ಮಹತ್ವವುಳ್ಳದ್ದು. ನಾರದರು ಪಡೆದುಕೊಂಡ ಸಾಕ್ಷಾತ್ಕಾರವು ಕೇವಲ ಬಾಲಿಶ ಕಲ್ಪನೆ ಎಂದು ಕ್ಷಣ ಮಾತ್ರ ಭಾವಿಸಬಾರದು. ಅದು ಆ ಬಗೆಯದಲ್ಲ. ತಜ್ಞರು ಮತ್ತು ಶ್ರೇಷ್ಠ ಜ್ಞಾನಿಗಳು ಅದನ್ನು ಹಾಗೆ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಅದೇ ಸಂಸೂಚಿತಂ ಎಂಬ ಪದದ ಸರಿಯಾದ ಅರ್ಥ. ಹರಿ ಕೃಷ್ಣ. ಇನ್ನೊಂದು ಓದೋಣ ಮತ್ತೆ. ಆಮಯೋ ಯಶ್ಚ ಭೂತಾನಾಂ ಆಮಯೋ ಯಶ್ಚ ಭೂತಾನಾಂ ಜಾಯತೆ ಯೇನ ಸುವ್ರತ ಜಾಯತೆ ಯೇನ ಸುವ್ರತ ತದೇವ ಹಿ ಅಮಯಂ ದ್ರವ್ಯಂ ತದೇವ ಹಿ ಆಮಯಂ ದ್ರವ್ಯಂ ನ ಪುನಾತಿ ಚಿಕಿತ್ಸಿತಂ ನ ಪುನಾತಿ ಚಿಕಿತ್ಸಿತಂ ಆಮಯಃ ಆಮಯಃ ರೋಗಗಳು ರೋಗಗಳು ಯಹ ಚ ಯಾವೆಲ್ಲ ಭೂತಾನಾಂ ಜೀವಿಗಳಿಗೆ ಜಾಯತೆ ಸಂಭವಿಸುತ್ತವೆಯೋ ಏನ ಯಾವುದರ ಮೂಲಕ ಸುವ್ರತ ಹೇ ಸದಾತ್ಮನೆ ತತ್ ಆ ಏವ ತೇ ಹಿ ಖಂಡಿತವಾಗಿಯೂ ಆಮಯಂ ರೋಗವನ್ನು ದ್ರವ್ಯಂ ವಸ್ತು ನ ಪುನಾತಿ ವಾಸಿ ಮಾಡುವುದಿಲ್ಲವೇ ಚಿಕಿತ್ಸಿತಂ ಔಷಧೋಪಚಾರದಿಂದ. ಹೇ ಸಾತ್ವಿಕರೇ, ಒಂದು ವಸ್ತುವನ್ನು ಔಷಧವಾಗಿ ಬಳಸಿ ಆ ವಸ್ತುವಿನಿಂದ ಉಂಟಾಗಿದ್ದ ರೋಗವನ್ನೇ ಗುಣಪಡಿಸುವುದಿಲ್ಲವೇ? ಹೇ ಸಾತ್ವಿಕರೇ, ಒಂದು ವಸ್ತುವನ್ನು ಔಷಧವಾಗಿ ಬಳಸಿ ಆ ವಸ್ತುವಿನಿಂದ ಉಂಟಾಗಿದ್ದ ರೋಗವನ್ನೇ ಗುಣಪಡಿಸುವುದಿಲ್ಲವೇ? ಭಾವಾರ್ಥ: ಬಲ್ಲಿದನಾದ ವೈದ್ಯನು ತನ್ನ ರೋಗಿಗಳಿಗೆ ಪಥ್ಯದ ಚಿಕಿತ್ಸೆ ನೀಡುತ್ತಾನೆ. ಒಂದು ಉದಾಹರಣೆ ನೋಡೋಣ. ಹಾಲಿನಿಂದ ಮಾಡಿದ ತಿನಿಸುಗಳು ಕೆಲವೊಮ್ಮೆ ಅಜೀರ್ಣಕ್ಕೆ ಕಾರಣವಾಗುತ್ತವೆ. ಆದರೆ ಅದೇ ಹಾಲಿನಿಂದ ಸಿದ್ಧವಾದ ಮೊಸರು ಕೆಲವು ಔಷಧಕಾರಕ ವಸ್ತುಗಳೊಡನೆ ಬೆರೆತಾಗ ಅಜೀರ್ಣ ರೋಗವನ್ನು ಗುಣಪಡಿಸುತ್ತದೆ. ಹಾಗೆಯೇ ಲೌಕಿಕ ಜೀವನದಲ್ಲಿ ಉಂಟಾಗುವ ತ್ರಿವಿಧ ಕ್ಲೇಶಗಳನ್ನು ಕೇವಲ ಲೌಕಿಕ ಚಟುವಟಿಕೆಗಳಿಂದ ಶಮನಗೊಳಿಸಲು ಸಾಧ್ಯವಿಲ್ಲ. ಕಬ್ಬಿಣವನ್ನು ಕೆಂಪಾಗಿ ಕಾಯಿಸಿದಾಗ ಅದು ಬೆಂಕಿಯಂತೆ ಕೆಲಸ ಮಾಡಲು ಆರಂಭಿಸುತ್ತದೆ. ಲೌಕಿಕ ಕಾರ್ಯಗಳನ್ನು ಹೀಗೆ ಆಧ್ಯಾತ್ಮಿಕೀಕರಿಸಬೇಕು. ಭಗವಂತನ ಸೇವೆಯಲ್ಲಿ ಬಳಕೆಯಾದೊಡನೆಯೇ ಒಂದು ವಸ್ತುವನ್ನು ಕುರಿತ ಲೌಕಿಕ ಕಲ್ಪನೆಯೇ ಬದಲಾಗುತ್ತದೆ. ಅದೇ ರೀತಿ ಅದೇ ಆಧ್ಯಾತ್ಮಿಕ ಯಶಸ್ಸಿನ ರಹಸ್ಯ. ನಾವು ಲೌಕಿಕ ಪ್ರಕೃತಿಯ ಮೇಲೆ ಅಧಿಪತ್ಯ ನಡೆಸಲು ಹೋಗಬಾರದು. ಹಾಗೆಯೇ ಲೌಕಿಕ ವಸ್ತುಗಳನ್ನು ತಿರಸ್ಕರಿಸಲೂಬಾರದು. ಎಲ್ಲವನ್ನು ಪರಮ ಆಧ್ಯಾತ್ಮಿಕ ಚೇತನದ ಸಂಬಂಧದಲ್ಲಿ ಬಳಸುವುದು ಅತ್ಯುತ್ತಮ ಮಾರ್ಗ. ಅಪ್ರಯೋಜಕ ವ್ಯವಹಾರದ ಅತ್ಯುತ್ತಮ ಉಪಯೋಗ ಅದು. ಪ್ರತಿಯೊಂದು ವಸ್ತುವು ಆ ಪರಮ ಚೇತನದಿಂದಲೇ ಒಮ್ಮೆ ಬಂದದ್ದು. ತನ್ನ ಅಚಿಂತ್ಯ ಸಾಮರ್ಥ್ಯದಿಂದ ಅವನು ಚೇತನವನ್ನು ಜಡವಾಗಿ, ಜಡವನ್ನು ಚೇತನವಾಗಿ ಹೊರಡಿಸಬಲ್ಲ. ಲೌಕಿಕವೆಂದು ಕರೆಸಿಕೊಂಡ ಒಂದು ವಸ್ತು ಪ್ರಭುವಿನ ಮಹಾ ಇಚ್ಛೆಯ ಫಲವಾಗಿ ಹಠಾತ್ತಾನೆ ಆಧ್ಯಾತ್ಮಿಕ ಶಕ್ತಿಯಾಗಿ ಮಾರ್ಪಡುತ್ತದೆ. ಅಂತಹ ಪರಿವರ್ತನೆಗೆ ಅಗತ್ಯವಾದುದು ಇಷ್ಟೇ: ಆ ಲೌಕಿಕ ವಸ್ತುವನ್ನು ಭಗವಂತನ ಸೇವೆಯಲ್ಲಿ ಬಳಸುವುದು. ಅದು ನಮ್ಮ ಲೌಕಿಕ ವ್ಯಾಧಿಗಳನ್ನೆಲ್ಲ ಗುಣಪಡಿಸುವ ಮಾರ್ಗ. ಹಾಗೆಯೇ ಕ್ಲೇಶ, ದುಃಖ, ಭಯಗಳಿಲ್ಲದ ಆಧ್ಯಾತ್ಮದ ನೆಲೆಗೆ ಏರುವ ಮಾರ್ಗ. ಹೀಗೆ ಭಗವಂತನ ಸೇವೆಯಲ್ಲಿ ಎಲ್ಲವನ್ನೂ ವಿನಿಯೋಗಿಸಿದ ಮೇಲೆ ಪರಬ್ರಹ್ಮವಲ್ಲದೆ ಬೇರೆ ಏನೆಂದೂ ಇಲ್ಲ ಎನ್ನುವ ಅನುಭವ ನಮಗೆ ಬರುತ್ತದೆ. ಸರ್ವಕಲ್ವಿದಂ ಬ್ರಹ್ಮ ಎಂಬ ವೇದ ಮಂತ್ರದ ಅರ್ಥ ಸಾಕ್ಷಾತ್ಕಾರ ಈ ರೀತಿಯಲ್ಲಿ ಆಗುತ್ತದೆ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ
ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆಕ್ಚುಲಿ ಪ್ರಭುಪಾದ ಭಾವಾರ್ಥ ಎಷ್ಟು ಚೆನ್ನಾಗಿರೋದೇ ಓದ್ಕೊಂಡು ಹೋಗ್ಬೋದು ಕಂಟಿನ್ಯೂಸ್ ಆಗಿ. ನಮ್ಮ ಹೇಳೋದು ಅಗತ್ಯನೂ ಇಲ್ಲ. ಸೊ ಇಲ್ಲಿ ನಾರದ ಮುನಿಗಳು ಹೇಳ್ತಾ ಇದ್ದಾರೆ, ಸಂಸೂಚಿತ ಅಂದರೆ ಆಗಲೇ ನಿರ್ಣಯವಾಗಿದೆ ಅಂತ. ಯಾರು ನಿರ್ಣಯಿಸಿರೋದು? ಎಲ್ಲ ವಿದ್ವಾಂಸರೆಲ್ಲ ನಿರ್ಣಯಿಸಿದ್ದಾರೆ ಅಂತ. ಏನನ್ನು ನಿರ್ಣಯಿಸಿದ್ದಾರೆ? ಯಾವುದಕ್ಕೆ? ನಮ್ಮ ಭೌತಿಕ ಕಷ್ಟಗಳು, ಕ್ಲೇಶಗಳು, ತಾಪತ್ರಯಗಳು ಏನಿದೆ ಅದಕ್ಕೆ ಪರಿಹಾರ, ಚಿಕಿತ್ಸೆ ಏನು ಅಂದರೆ ಭಗವಂತನ ಶ್ರವಣ ಮಾಡೋದು, ಭಗವಂತನ ಬಗ್ಗೆ. ಇದೇ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಹೇಳ್ತಾ ಇರೋದು ಮತ್ತೆ ನಾವು ನಮ್ಮ ಒಂದೊಂದು ಕರ್ತವ್ಯಗಳಲ್ಲಿ ಇದ್ದೇವೆ. ನಾವು ಒಬ್ಬರು ಬ್ರಾಹ್ಮಣ ಕರ್ಮಗಳಿರ್ಬೋದು, ಒಬ್ಬರು ಕ್ಷತ್ರಿಯರ ಕರ್ಮ ಇರ್ಬೋದು, ಒಬ್ಬರು ವೈಶ್ಯರ ಕರ್ಮ, ಒಬ್ಬರು ಶೂದ್ರರ ಕರ್ಮ. ಸೊ ಎಲ್ಲವನ್ನೂ ಕೃಷ್ಣನಿಗೆ ಸಮರ್ಪಿಸಬೇಕು ಅಂತ ಹೇಳ್ತಾರೆ. ಪುರುಷ ಶ್ರೀಕೃಷ್ಣನಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಿಸಬಹುದು. ಸೊ ಒಬ್ಬರು ಒಂದು ವಿಜ್ಞಾನಿಯಾಗಿದ್ದರೆ, ಒಬ್ಬರು ಶಿಕ್ಷಕರಾಗಿದ್ದರೆ, ಸೊ ಅವರು ಅವರವರ ಕಲಿತ ವಿದ್ಯೆಯಲ್ಲಿ ಅವರು ಭಗವಂತನನ್ನು ಸ್ಥಾಪಿಸ್ಬೇಕು, ಭಗವಂತನು ಪರಮನು ಅಂತ ಸ್ಥಾಪಿಸ್ಬೇಕು. ಅವರು ಒಬ್ಬ ವಿಜ್ಞಾನಿ ಇಷ್ಟು ಅವ್ರ ವಿಜ್ಞಾನದ ಇದರಿಂದ ಅವರು ಸ್ಥಾಪಿಸ್ಬೇಕು ಭಗವಂತನು ಪರಮ ಪುರುಷ ಶ್ರೀಕೃಷ್ಣನು, ಮತ್ತೆ ಎಲ್ಲವೂ ಅವನ ಶಕ್ತಿಯೇ ಅಂತ ಅವರು ಸ್ಥಾಪಿಸ್ಬೇಕು. ಸೊ ಒಬ್ಬ ಇಂಜಿನಿಯರು, ಒಬ್ಬ ಫಿಸಿಕ್ಸು, ಕೆಮಿಸ್ಟ್ರಿ, ಯಾರ್ಯಾರು ಅವ್ರವ್ರ ಫೀಲ್ಡಲ್ಲಿ ಇದ್ದಾರೆ ಅವರವರು ಅದರಲ್ಲಿ ಸ್ಥಾಪನೆ ಮಾಡಬೇಕು. ಸೊ ಆಚಾರ್ಯ ಶ್ರೀಲ ಪ್ರಭುಪಾದರು ಹಾಗೆಯೇ ನಮ್ಮ ಸಂಸ್ಥೆಯಲ್ಲೂ ಒಂದು ಭಕ್ತಿ ವೇದಾಂತ ಇನ್ಸ್ಟಿಟ್ಯೂಟ್ ಅಂತ ಎಲ್ಲ ವಿಜ್ಞಾನಿಗಳು ಅವ್ರ ಶಿಷ್ಯರನ್ನ ಒಂದು ತಂಡವನ್ನು ಸೇರಿಸಿ ಆಚಾರ್ಯ ಶ್ರೀಲ ಪ್ರಭುಪಾದರು ಹೇಳಿದ್ದ, ಈ ವಿಜ್ಞಾನಿಗಳ ಸಮಾಜಕ್ಕೆ ನೀವು ಕನ್ವಿನ್ಸ್ ಮಾಡ್ಬೇಕು, ನೀವು ಇದು ಹೌದು, ನಾವು ಭಗವಂತನಿದ್ದಾನೆ, ಭಗವಂತನೇ ಈ ಸೃಷ್ಟಿಯ ಕಾರಣ, ಭಗವಂತನೇ ಈ ಎಲ್ಲ ಜೀವಿಗಳ ಕಾರಣ, ಮತ್ತೆ ಭಗವಂತನೇ ಇಷ್ಟು ಇರುವ ವೈವಿಧ್ಯತೆ ಈ ಪ್ರಕೃತಿಯ ಕಾರಣ ಅಂತ ನೀವು ತೋರಿಸ್ಬೇಕು ನೀವು ಅಂತ. ಮತ್ತೆ ಎಲ್ಲ ಲೋಕಗಳು ಎಲ್ಲ ಹೇಗಿದೆ, ರಚನೆ ಆಗಿದೆ, ಅದೆಲ್ಲವೂ ಭಗವಂತನ ನಿರ್ದೇಶನದಿಂದ ಆಗಿದೆ ಅಂತ ನೀವು ತೋರಿಸ್ಬೇಕು ಅಂತ ಅವ್ರಿಗೆ ಆಜ್ಞೆ ಕೊಟ್ಟಂತ. ಸೊ ಯಾಕಂದ್ರೆ ಇವತ್ತಿನ ಆಧುನಿಕ ಶಾಲಾ ಕಾಲೇಜಿನ ಶಿಕ್ಷಣದಲ್ಲಿ ಅವರ ಹೇಳೋದು ಇಲ್ಲ, ಕೊನೆಗೆ ಸೃಷ್ಟಿಯಾದದ್ದು ಯಾವುದೋ ಒಂದು ಸೊನ್ನೆಯಿಂದ ಅಂತ ಹೇಳ್ತಾರೆ. ಸೊನ್ನೆಯಿಂದ, ಝೀರೋ, ಬಿಗ್ ಬ್ಯಾಂಗ್. ಸೊ ಅವ್ರು ಹೇಳೋದು ಹಾಗೆ ಹೇಳ್ತಾರೆ. ಸೊ ಆಚಾರ್ಯರು ಹೇಳಿದ್ರು, ಇಲ್ಲ, ನೀವು ವಿಜ್ಞಾನಿಗಳು ಇವೆಲ್ಲ ಸ್ಥಾಪನೆ ಮಾಡಬೇಕು, ಇದೆಲ್ಲ ತಪ್ಪು, ಇದು ತಪ್ಪು ಗ್ರಹಣೆ, ಇದು ಇಲ್ಲ, ಸೃಷ್ಟಿ ಆಗಾಗಲಿಲ್ಲ, ಸೃಷ್ಟಿ ಆದದ್ದು ಭಗವಂತನಿಂದ. ಪ್ರಭುಪಾದರು ಹೇಳೋದು, ಇವಾಗ ಯಾವುದೋ ಒಂದು ಸ್ಫೋಟ ಆದರೆ ಒಂದು ತನಿಖೆ ಮಾಡ್ತಾರೆ, ಪೊಲೀಸ್ ಒಂದು ತನಿಖೆ ಮಾಡ್ತಾರೆ, ಯಾರು ಸ್ಫೋಟವನ್ನು ಹೊರಡಿಸಿದ್ದು ಅಂತ. ಓಕೆ, ನೀವು ಹೇಳೋದು ಒಪ್ಪೋಣ, ಒಂದು ಸ್ಫೋಟ ಆಯಿತು ಅಂತ, ನೀವು ಹೇಳೋದು ಆಯ್ತು ಅಂತ. ಆದ್ರೂ ಯಾರೊಬ್ಬರು ವ್ಯಕ್ತಿ ಮಾಡಿರ್ಬೇಕಲ್ಲ, ಅದು ಸ್ಫೋಟ ಅನ್ನೋದು ಯಾರೋ ಒಬ್ಬರು ವ್ಯಕ್ತಿ ಮಾಡ್ಬೇಕಲ್ಲ. ಸೊ ಅಂದ್ರೆ ಅವ್ರ ಕಾಮನ್ ಸೆನ್ಸ್ ಆಗಿ ಆಚಾರ್ಯರು ಹೇಳೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಅನ್ನೋರು ಇದ್ದೇ ಇರ್ತಾರೆ. ಸೊ ಭಗವಂತನ ಕೈ ಅನ್ನೋದು ಇದ್ದೇ ಇದೆ. ನಿಮ್ಮ ರೀತಿಯಲ್ಲಿ ನೀವು ಹೇಳಿರೋ ಮಾನಸಿಕ ಇದರಲ್ಲಿ ಸೃಷ್ಟಿ ಮಾಡಿದಾರ ಒಂದು ತತ್ವಗಳು, ಸಿದ್ಧಾಂತಗಳು, ಅದನ್ನ ಒಪ್ಪೋಣ ಆಯ್ತು, ಆದ್ರೂ ಕೂಡ ಅದನ್ನ ಮಾಡಿದ ಒಬ್ಬ ವ್ಯಕ್ತಿ ಇರ್ಬೇಕಲ್ಲ. ಹೇಗೆ ಹಾಗೆ ಆಗಲ್ಲ ಅಲ್ವಾ? ಸೊ ಹಾಗೆ ಮತ್ತೆ ಅದಕ್ಕೆ ಎಷ್ಟೊತ್ತು ಇದಿದೆ, ಲೋಪಗಳಿದೆ ಆ ತತ್ವಗಳಲ್ಲಿ. ಅದರ ಮೂಲವಾಗಿ ಸೊನ್ನೆ ಇರೋದು ಅದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವರು ಒಂದು ಪ್ರಾಬ್ಲಮ್ ಆಫ್ ಸಿಂಗ್ಯುಲಾರಿಟಿ ಅಂತೇನು ಹೇಳ್ತಾರೆ. ಸಿಂಗ್ಯುಲಾರಿಟಿ ಬಗ್ಗೆ ಒಂದು ಹೇಳ್ತಾರೆ, ಹೀಗೆ ಈ ತರ ಒಂದು ವಸ್ತು ಇಲ್ಲವೇ ಇರಕ್ಕೆ ನಾವು ಆಲೋಚನೆ ಮಾಡ್ಲಿಕ್ಕೆ ಆಗಲ್ಲ. ಶೂನ್ಯದಲ್ಲಿರೋದು ಯಾವ್ದಾದ್ರು, ಸೊ ಆ ಥರ ಇರೋಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಪ್ರಾಬಬಿಲಿಟಿ ಅಂತ ಮ್ಯಾಥಮೆಟಿಕ್ಸ್ ಇವರು ಹೇಳೋದು, ಅದು ಎಷ್ಟೋ 1 in a billion ಅಂತೆ, ಆ ಥರ ಪ್ರಾಬಬಿಲಿಟಿ ಈ ಥರ ಆಗ್ಲಿಕ್ಕೆ ಅಂತೆಲ್ಲ. ಸೊ ಅದರ ಪ್ರಕಾರ ನೋಡಿದ್ರು ಕೂಡ ಅದು ಸಾಧ್ಯ ಇಲ್ಲ. ಸೊ ಈ ಥರ ಮೂಲವಾಗಿ ಒಂದು ಸೊನ್ನೆಯಿಂದ ಬಂದದ್ದು, ದೇವರು ಇಲ್ಲ, ಈ ತತ್ವಗಳಿದೆಲ್ಲ ಇದೆಲ್ಲ ಇದು ಏನಕ್ಕೂ ನಿಲವಿಲ್ಲ, ಇದಕ್ಕೆ ಒಂದು ಇದಿಲ್ಲ, ಬೇಸಿಸ್ ಇಲ್ಲ ಅದಕ್ಕೆ. ಸೊ ನಂತರ ಅವ್ರು ಹೇಳೋದು, ಕೊನೆಗೆ ಭಗವಂತ ಇದು ಸೃಷ್ಟಿ ಆದದ್ದು ಇಲ್ಲ,
ಎಲ್ಲ ಜೀವಿಗಳು ಸೃಷ್ಟಿಯಾದದ್ದು ಒಂದು ರಾಸಾಯನಿಕ ಸಂಯೋಜನೆಯಿಂದ ಅಂತ ಹೇಳ್ತಾರೆ. ಸೊ ಅದು ಕೂಡ ಇಲ್ಲ, ತಪ್ಪು. ಅದು ಕೂಡ ತಪ್ಪು ಗ್ರಹಣೆ ಅದು. ಸೊ ಯಾವ ರಾಸಾಯನಿಕ ಸಂಯೋಜನೆ ಆಗ್ಬೇಕು, ಅದರಿಂದ ಒಂದು ಪ್ರೋಟೀನ್ ಒಂದೇನೋ ಆಗುತ್ತೆ. ಸೊ ಅವ್ರು ಹೇಳೋದು ಪ್ರೋಟೀನಿಂದ ಜೀವ ಬಂತು. ಪ್ರೋಟೀನ್, ಅಮಿನೋ ಆಸಿಡ್, ಎಷ್ಟೋ ರಾಸಾಯನಿಕ ಜೀವ ಆಯ್ತಂತೆ. ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂದು ಹೈ ಟೆಂಪರೇಚರ್, ತುಂಬಾ ಬಿಸಿ ಇದರಲ್ಲಿ ಅದೊಂದಕ್ಕೆ ರಾಸಾಯನ ಪದಾರ್ಥಗಳ ಮೇಲೆ ಪ್ರಭಾವ ಬಿತ್ತು. ಅದೆಲ್ಲ ಸೇರ್ಕೊಂಡು ಏನೋ ಅಮಿನೋ ಆಸಿಡ್ ಆಯ್ತಂತೆ. ಮತ್ತೆ ಅದು ಇನ್ನೇನೋ ಆಗಿ ಅದೆಲ್ಲ ಕಂಬೈನ್ ಆಗಿ ಪ್ರೋಟೀನ್ ಆಯ್ತಂತೆ. ಮತ್ತೆ ಇನ್ನೇನು ಪ್ರೋಟೀನ್ಗಳಲ್ಲಾಗಿ ಅದೊಂದು ಸೆಲ್ ಆಯ್ತಂತೆ. ಸೊ ಈ ರೀತಿ ಅವರಿಗೆ ಅದು ಅರ್ಥ ಆಗ್ಬೇಕು. ಸೊ ಈ ರೀತಿ ಆಚಾರ್ಯರು ಹೇಳ್ತಾರೆ. ನೀವು ಅವ್ರ ಶಿಷ್ಯರು ಒಬ್ಬರು ಸ್ವರೂಪ್ ದಾಮೋದರ್ ಗೋಸ್ವಾಮಿ ಅಂತ ಪ್ರೊಫೆಸರ್ ಶಿಷ್ಯರು, ಅವರು PhD ಪ್ರೊಫೆಸರ್ ಇದರಲ್ಲಿ ಮ್ಯಾಸಚೂಸೆಟ್ಸ್ ಯೂನಿವರ್ಸಿಟಿ ಯಾವುದು ಅಮೆರಿಕೆಯಲ್ಲಿ. ಸೊ ಅವ್ರು ಪ್ರೊಫೆಸರ್ ಶಿಷ್ಯರಾಗ್ತಾರೆ. ಸೊ ಅವ್ರಿಗೆ ಹೇಳ್ತಾರೆ, ಏನಿದೆಲ್ಲ ಇದೊಂದು ಈ ತರ ಒಂದು ಸಂಸ್ಥೆ ನಮ್ಮ ಒಂದು ಶಾಖೆಯಾಗಿ ಭಕ್ತಿವೇದಾಂತ ಇನ್ಸ್ಟಿಟ್ಯೂಟ್ ಅಂತ ಮಾಡಿ ಇದೆಲ್ಲ ನಿನ್ನ ರಾಸಾಯನಿಕ ಇವರಿಗೆ ತಿಳಿಸ್ಕೊಡ್ಬೇಕು ಅಂತ. ಇನ್ಫ್ಯಾಕ್ಟ್ ನಮ್ಮ ಪ್ರೊಫೆಸರ್ ಶಿಷ್ಯರು ಒಂದು ಯಾರು ಇದನ್ನ ಕೊಟ್ಟಿದ್ದಾರೆ ಈ ಸಿದ್ಧಾಂತವನ್ನು, ಮಿಲ್ಲರ್ ಅಂತ ಯಾರೋ ಅವರು ಈ ರಾಸಾಯನಿಕ ಸಂಯೋಜನೆಯಿಂದ ಜೀವ ಬಂತು ಅಂತ ಅವರು ಪ್ರತಿಪಾದಿಸಿದ್ದು. ಹೀಗೆ ಅವ್ರಿಗೆ ನೊಬೆಲ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ 1953. ಸೊ ಅವರು ಇವರ ಯಾರು ನಮ್ಮ ಪ್ರೊಫೆಸರ್ ಶಿಷ್ಯರು ಅಲ್ಲಿ ಕಲಿಯುವಾಗ ಆ ಯೂನಿವರ್ಸಿಟಿಯಲ್ಲಿ ಅವ್ರು ಬಂದಿದ್ದಾರೆ. ಅಷ್ಟೊತ್ತಿಗೆ ಅವರು ಪ್ರೊಫೆಸರ್ ಸಂಪರ್ಕ ಆಗಿ ಅವ್ರಿಗೆ ಸ್ವಲ್ಪ ತಿಳಿವು ಬಂದಿತ್ತು. ಅವರು ಒಂದು ಸಭೆಯಲ್ಲಿ ಅವ್ರಿಗೆ ಕೇಳ್ತಾರೆ, ನಾನು ನಿಮ್ಗೆ ಎಲ್ಲ ರಾಸಾಯನಿಕ ಪದಾರ್ಥಗಳನ್ನ ಕೊಡ್ತೇನೆ, ನೀವೇನು ಹೇಳ್ತಾ ಇದ್ದೀರಾ, ಜೀವಕ್ಕೆ ಬೇಕು, ಏನು ಈ ಪ್ರೋಟೀನ್ ಬೇಕು, ಅಮಿನೋ ಆಸಿಡ್ ಬೇಕು, ಇನ್ನೊಂದು ಬೇಕು, ಎಲ್ಲ ಕೊಡ್ತೇನೆ. ನೀವು ನಿಮ್ಮ ಒಂದು ಜೀವಿನ ಸೃಷ್ಟಿ ಮಾಡ್ಬೋದಂದ್ರೆ ಆ ವಿಜ್ಞಾನಿ ಯಾರು ಇದನ್ನ ಸಿದ್ಧಾಂತ ಮಂಡಿಸಿದಾನೆ, ಆ ಮಿಲ್ಲರ್ ಅಂತ ಆ ವ್ಯಕ್ತಿ ಹೇಳಿದ್ದು, ದಟ್ ಐ ಕೆನಾಟ್ ಸೇ, ಅದು ನಾನು ಹೇಳಿಕ್ಕೆ ನಾನು ಮಾಡ್ಲಿಕ್ಕಾಗಲ್ಲ ನನಗೆ. ಸೊ ಅವರು ಇವತ್ತು ಮಾಡ್ಲಿಕ್ಕಾಗಲ್ಲ, ಆದ್ರೆ ಅವ್ರು ಹೇಳೋದು ಹಿಂದೆ ಯಾವಾಗ್ಲೋ ಮಾಡಿದ್ವಿ ಈ ತರ ರಾಸಾಯನಿಕ ಸಂಯೋಜನೆಯಿಂದ ಒಂದು ಜೀವಿನ ಸೃಷ್ಟಿ ಮಾಡಿದ್ವಿ, ಮತ್ತೆ ಇನ್ನು ಮುಂದೆ ಯಾವಾಗೋ ಮಾಡ್ತೀವಿ ನಾವು. ಸೊ ನಾವು ಈ ಹಿಂದೇನು ಯಾವ ಕ್ಲಾಸಲ್ಲಿ ಕೇಳಿದ್ದು, ಮುಂದೆ ಯಾವಾಗ ಮಾಡ್ತೀವಿ ಅಂದ್ರೆ ಒಂದು ಚೆಕ್ ಕೊಟ್ಟಾಗಿ, ಮುಂದೆ ನಿಮಗೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಒಂದು ಚೆಕ್, ಮುಂದೆ ಡೇಟ್ ಹಾಕಿಲ್ಲ ಅದಕ್ಕೆ. ಸೊ ಆ ರೀತಿ ಈ ಸಿದ್ಧಾಂತಗಳು ಇದಕ್ಕೇನು ಇದಿಲ್ಲ, ನಿಲುವಿಲ್ಲ. ಸೊ ಆದರೆ ರಾಸಾಯನಿಕವಾಗಿ ನಿಜವಾಗ್ಲೂ ತಜ್ಞರಾದವರು, ಕೆಮಿಸ್ಟ್ ಆದವರು, ಫಿಸಿಸ್ಟ್ ಆದವರು, PhD ಇದ್ರಲ್ಲಿ ಅವರು ತೋರಿಸ್ಬೇಕು ಅವರ ಫೀಲ್ಡ್ ಅಲ್ಲಿ ಇಲ್ಲ ಭಗವಂತನಿದ್ದಾನೆ ಅಂತ. ಸೊ ಒಂದೊಂದು ಯಾವ ಫೀಲ್ಡ್ ಅಲ್ಲಿ ಹೋದ್ರು ಕೂಡ ನಾವು ಅವ್ರ ಸೈಕ್ಯಾಟ್ರಿ, ಸೈಕಾಲಜಿ, ಇಕನಾಮಿಕ್ಸ್, ಯಾವುದೇ ಇದ್ರಲ್ಲಿ ನೀವು ಹೋದ್ರ ಫೀಲ್ಡ್ ಆದವರು ಕೊನೆಗೆ ಭಗವಂತನನ್ನು ನಾವು ಮುಟ್ಲೇಬೇಕು. ಅವನೇ ಎಲ್ಲದರ ಕಾರಣ, ಅವನ ಕಾರಣವಿಲ್ಲದೆ ಯಾವುದೂ ಸಾಧ್ಯ ಇಲ್ಲ. ಸೊ ಆ ರೀತಿಯಾಗಿ ತೋರಿಸ್ಬೇಕು. ಸೊ ನಮ್ಮ ಕಾರ್ಯಗಳಲ್ಲಿ, ನಮ್ಮ ಕರ್ಮಗಳಲ್ಲಿ ನಾವು ಸ್ಥಾಪಿಸ್ಬೇಕು ಭಗವಂತನಿದ್ದಾನೆ ಅಂತ. ಸ್ಥಾಪಿಸಿ ನಾವು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಷ್ಯರು, ಇನ್ನು ಜನಸಾಮಾನ್ಯರಿಗೆ ಹೇಳಬೇಕು, ಹೌದು ಭಗವಂತನಿದ್ದಾನೆ, ಭಗವಂತನ ನಾವು ಅವನ ಸೇವಕರು, ಅವನ ಭಕ್ತಿ ಮಾಡಬೇಕು ಅಂತ ಸ್ಥಾಪನೆ ಮಾಡಬೇಕು. ಸೊ ಹಾಗೆ ನಮ್ಮ ಕರ್ಮಗಳಲ್ಲಿ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಒಂದು ಹೇಳಿದ್ದು. ಇಲ್ಲ ಕ್ಷತ್ರಿಯರಾಗಿ ಅವರು ರಾಜಕಾರಣಿಗಳಾಗಿ, ನಾಯಕರಾಗಿ ಅವರಿದ್ರೆ ಅವರು ಭಗವಂತನಿಗೋಸ್ಕರ ಅವರು ಕಾರ್ಯನಿರ್ವಹಣೆ ಮಾಡಬೇಕು. ಅದಕ್ಕೆ ರಾಜರನ್ನ ನರದೇವ ಅಂತ ಹೇಳ್ತಾರೆ. ನರದೇವ ಅಂದ್ರೆ ಅವ್ರು ಕೃಷ್ಣ ಪ್ರತಿನಿಧಿ, ಕೃಷ್ಣನ ಆಜ್ಞೆಯಿಂದ ಅವರು ಎಲ್ಲರೂ ಕೂಡ ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ಅವರು ಧರ್ಮ ಸ್ಥಾಪನೆ ಮಾಡ್ತಾರೆ. ಇವಾಗ ರಾಜರು, ನಾಯಕರು ಅವರು ಅವ್ರ ಪಾರ್ಲಿಮೆಂಟ್ ಅಲ್ಲಿ, ಅವ್ರ ವಿಧಾನಸೌಧದಲ್ಲಿ ಅವರು ಈ ತರ ಕಾನೂನು ಮಾಡಬೇಕು. ಭಗವಂತನ ಕೊಟ್ಟಿರೋ ಕಾನೂನು ಇದೆ. ಏನ್ ಕಾನೂನು? ಈ ಗೋರಕ್ಷಣೆ ಮಾಡಬೇಕು. ಇಲ್ಲಿ ಇದನ್ನ ಯಾರು ಇದನ್ನ ಇದು ಮಾಡ್ತಾರೆ ಅವರಿಗೆ ಪನಿಷ್ಮೆಂಟ್, ಡೆತ್ ಪೆನಾಲ್ಟಿ, ಮರಣ ದಂಡನೆ ಕೊಡಬೇಕು. ಈ ತರ ಭಗವಂತನು ವೇದಗಳು ಕೊಟ್ಟಿರೋ ಕಾನೂನು, ಇದು ಧರ್ಮದ ಪ್ರಕಾರ ಅವ್ರ ಕಾನೂನು ಸ್ಥಾಪಿಸ್ಬೇಕು. ಅವ್ರು ಅದು ಬಿಟ್ಬಿಟ್ಟು ಅವರು ಇಲ್ಲ ಒಂದು ಜನಾಂಗಕ್ಕೆ ಅದು ಬೇಸರ ಆಗುತ್ತೆ, ಅದು ಇದು ಮಾಡೋದು ತಪ್ಪು, ನಾವು ಸೆಕ್ಯುಲರ್ ದೇಶ ನಮ್ದು, ಈ ರೀತಿ ಕಾನೂನು ಮಾಡೋದು ಅಲ್ಲ. ನಾಯಕರಾದವರು ಅವ್ರು ಏನ್ ಕಾನೂನು ಮಂಡಿಸ್ತಾರೆ, ಅವ್ರು ಏನ್ ಮಾಡ್ತಾರೆ, ಅದು ವೇದ ಧರ್ಮದ ಪ್ರಕಾರ ಕಾನೂನು ಇರ್ಬೇಕಾದ್ರೆ. ಸೊ ಇವತ್ತಿನ ಜಗತ್ತಿನಲ್ಲಿ ನಾವು ಈ ನಮ್ಮ ದೇಶದ ಕಾನೂನು, ನಮ್ಮ ರಾಜ್ಯದ ಕಾನೂನನ್ನ ಪಾಲನೆ ಮಾಡ್ಬೋದು, ಆದ್ರೆ ದೇವರ ಕಾನೂನು ನಾವು ಉಲ್ಲಂಘನೆ ಮಾಡಿದ್ರಿಂದ ನಾವೆಲ್ಲರೂ ನರಕಕ್ಕೆ ಹೋಗ್ಬೇಕಾಗತ್ತೆ. ಸೊ ಇದು ಈ ನಾಯಕರಾದವರು, ಕ್ಷತ್ರಿಯರಾದವರು ಅವರು ಅವ್ರ ಕಾನೂನನ್ನು ಭಗವಂತ ಪ್ರಕಾರವಾಗಿ ಮಂಡಿಸ್ಬೇಕು. ಇವಾಗ್ಲೂ ಕೂಡ ನಾವು ಇಲ್ಲಿ ಹೋದ್ರೆ, ಇಲ್ಲಿ ಜೈಪುರ್ ಅಲ್ಲಿ ಹೋದ್ರೆ ಅಲ್ಲಿ ಅರಮನೆ ಒಳಗೆ ಒಂದು ದೇವಸ್ಥಾನ ಇದೆ, ಗೋವಿಂದ ದೇವಸ್ಥಾನ, ಗೋವಿಂದಾಜಿ. ಸೊ ಆ ಗೋವಿಂದ ದೇವನ ಅಲ್ಲಿ ಜೈಪುರ ರಾಜರು ತಂದದ್ದು ಬೃಂದಾವನದಿಂದ. ಯಾಕಂದ್ರೆ ಔರಂಗಜೇಬ್ ಸಮಯದಲ್ಲಿ ಅವರು ಆ ದೇವಾಲಯನ ನಾಶ ಮಾಡಕ್ಕೆ ಹೊರಟಾಗ ಅಲ್ಲಿಂದ ಭಕ್ತರು ರಾಧಾ ಗೋವಿಂದಜಿನ ಅಲ್ಲಿಂದ ಬೃಂದಾವನ ತಂದು ಜೈಪುರಲ್ಲಿ ಸ್ಥಾಪಿಸಿದರು. ಆ ಜೈಪುರ ರಾಜ ಅವನು ಕೊಟ್ಟ ಇದು ಹುಕುಂ ಏನಂದ್ರೆ, ಎಲ್ಲ ನನ್ನ ಪ್ರಜೆಗಳು
ಪ್ರತಿದಿನ ಬೆಳಗ್ಗೆ ಮಂಗಳಾರತಿ ಬರಬೇಕು. ಸೊ ಹೇಳ್ತಾರೆ ಈಗಲೂ ಕೂಡ ಅಲ್ಲೇ 5-5:30 ಮಂಗಳಾರತಿ ಆಗುತ್ತಂತೆ. ಸೊ ಈಗ ಎಲ್ಲ ಅವರ ಫುಲ್ ಒಂದು ರಶ್ ಅಂತೆ ಅಲ್ಲಿ. ಈಗಲೂ ಕೂಡ ಇದು ಕೂಡ ಈಗ ಸಂಸ್ಕೃತಿ ಇದೆ. ಇವಾಗ ರಾಜರ ಕಾಲ ಆಗೋಯ್ತು ಆದ್ರೂ ಕೂಡ. ಸೊ ಈ ರೀತಿ ಅವರು ಅಧಿಕಾರದಲ್ಲಿದ್ದಾಗ ಅವರ ಹತ್ರ ಒಂದು ಚಲಾವಣೆ ಅವರದೇ ಮಾಡ್ಬೋದು. ಈ ತರ ಫಾಲೋ ಮಾಡ್ಬೇಕು. ಸೊ ಈ ರೀತಿ ಅವ್ರ ರಾಜರಾದವರು, ನಾಯಕರಾದವರು ಅವರ ಶಕ್ತಿಯಿಂದ, ಅವರ ಅಧಿಕಾರದಿಂದ ಅವ್ರ ಪ್ರಜೆಗಳಿಗೆ ಅವರು ಒಂದು ತತ್ವವನ್ನು ಪಾಲನೆ ಮಾಡ್ಬೇಕು ಅಂತ ಮಾಡ್ಬೋದು. ಯಥಾ ರಾಜ ತಥಾ ಪ್ರಜಾ. ಅವರು ಕೂಡ ಅನುಸರಿಸ್ತಾರೆ. ಅವರು ಅನುಸರಿಸದೆ ಅವರು ಪ್ರಜೆಗಳಿಗೆ ಹೇಳಿಕ್ಕಾಗಲ್ಲ, ನೀವು ಮಾಡಿ ಅಂತ ಹೇಳಿಕ್ಕಾಗಲ್ಲ. ಸೊ ಅವರು ಕೂಡ ಹಾಗೆ ಹೇಳ್ತಾರೆ. ಸೊ ಈ ರೀತಿ ರಾಜರಾದವರು ಹಿಂದೆ ಅವರೇ ಮುಂದೆ ನಿಂತು ಅವರೇ ಭಕ್ತಿ ಮಾಡ್ತಾ ಇದ್ರು. ಧರ್ಮ ಅವ್ರನ್ನ ನಾವು ಏನ್ ಹೇಳ್ತೀವಿ, ಅವ್ರನ್ನ ರಾಜರ್ಷಿ ಅಂತ ಹೇಳ್ತೀವಿ. ಸೊ ರಾಜರ್ಷಿಗಳು. ಸೊ ಅವರು ಆ ಥರ ಇರ್ತಾ ಇದ್ರು ರಾಜರು. ಇಲ್ಲ ಅಂದ್ರೆ ಇಲ್ಲಿ ಹೇಳಿದ ಇಲ್ಲಿ ಉದಾಹರಣೆ ಅರ್ಜುನನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು ಅವರು. ಆದ್ರೆ ಇದು ಕೃಷ್ಣನ ಇಚ್ಛೆ. ಕೃಷ್ಣನಿಗೆ ಯುದ್ಧ ಬೇಕು, ಈ ಧರ್ಮ ಸ್ಥಾಪನೆಗೋಸ್ಕರ ಬೇಕು ಅಂದಾಗ ಅವರು ಸ್ವ ಇಚ್ಛೆಯನ್ನು ಬಿಟ್ಟು ಅವರು ಕೃಷ್ಣನಿಗೋಸ್ಕರ ಯುದ್ಧ ಮಾಡಿದ್ರು ಅರ್ಜುನ. ಸೊ ಹೇಳ್ತಾರೆ ಅವರವರ ಕರ್ಮದಲ್ಲಿ, ಅವರವರ ಕೆಲಸದಲ್ಲಿ ಅವರು ಭಗವಂತನಿಗೆ ಸಮರ್ಪಿಸಿದ್ದು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಹೇಳಿದಲ್ಲಿ ವೈಶ್ಯರಂದ್ರೆ ಅವರು ವ್ಯವಸಾಯ ಮಾಡ್ತಾ ಇದ್ದಾರೆ. ಹಿಂದೆ ಅದಕ್ಕೆ ಇರ್ತಾ ಇತ್ತು, ವ್ಯವಸಾಯ ಮಾಡಿದ್ಮೇಲೆ ಮೊದಲ ಫಲವನ್ನು ಅವ್ರು ಬಂದು ದೇವಸ್ಥಾನಕ್ಕೆ ಅರ್ಪಿಸ್ತಾ ಇದ್ರು. ಹಿಂದೆ ಯಾರೇ ಆಗ್ಬೋದು, ಅದರ ಫಸ್ಟ್ ಫಲ ಅದೇನ್ ಬರುತ್ತೆ, ಸಂಕ್ರಾಂತಿ, ಇದರ ಬೇರೆ ಬೇರೆ ಹಬ್ಬಗಳು ಬರ್ತವೆ. ಇದು ಬರುವಾಗ ಏನಂದ್ರೆ ಮೊದಲ ಇದನ್ನು ಬೆಳೆಯನ್ನ ದೇವಾಲಯಕ್ಕೆ ಅರ್ಪಣೆ ದೇವರಿಗೆ ಅಂತ ಈ ರೀತಿ ಇರ್ತಾ ಇತ್ತು. ಸೊ ಅವರು ಅವರವರ ವ್ಯವಸಾಯದಲ್ಲಿ, ಇಲ್ಲಾಂದ್ರೆ ಅವರವರ ವ್ಯಾಪಾರ ಮಾಡ್ತಾ ಮಾಡ್ತಾ ಎಷ್ಟೋ ಹಣ ಬರುತ್ತೆ. ಸೊ ಹಣ ಬಂದಾಗ ಹೇಳ್ತಾರೆ ಅವರು ಯೋಚನೆ ಮಾಡ್ಬೇಕು, ಇದೆಲ್ಲವೂ ಕೃಷ್ಣನಿಗೆ ಸೇರಿದ್ದು. ಯಾಕಂದ್ರೆ ಹಣ ಅನ್ನೋದು ಲಕ್ಷ್ಮಿಯ ಒಂದು ಇದು ಲಕ್ಷ್ಮಿ ಅಂತ ಹೇಳ್ತೇವೆ ಹಣಕ್ಕೆ ನಾವು. ಸೊ ಅವರ ಒಂದು, ಯಾಕಂದ್ರೆ ಎಲ್ಲ ಶಕ್ತಿ ಭಗವಂತನ ಶಕ್ತಿನ ಲಕ್ಷ್ಮೀ ದೇವಿ. ಸೊ ಈ ರೀತಿ ಹಣವನ್ನು ಕೂಡ ಒಂದು ಶಕ್ತಿ, ಒಂದು ಆರ್ಥಿಕ ಇದು, ಅದನ್ನು ಲಕ್ಷ್ಮಿ ಅಂತ ಹೇಳಿದಾಗ ನಾವು ಆ ಲಕ್ಷ್ಮಿ ಅನ್ನೋದು ನಾರಾಯಣ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಸೊ ಹೇಳ್ತಾರೆ ನಾವೆಲ್ಲ ಲಕ್ಷ್ಮೀ ಪೂಜೆ ಮಾಡ್ತೇವೆ ತುಂಬಾ ನಾವು, ಆದರೆ ನಾರಾಯಣನ ಬೇಡ ನಮಗೆ ಅಂತ ಸಾಧಾರಣವಾಗಿ ಈ ಜಗತ್ತಿನಲ್ಲಿ ಒಂದು ಭೌತಿಕ ಪರಿಕಲ್ಪನೆ. ಹಾಗೆ ನಾವು ಮಾಡಿದಾಗ ಏನಾಗುತ್ತೆ, ಲಕ್ಷ್ಮಿ ಚಂಚಲೆ ಅಂತೆ, ನಮ್ಮಿಂದ ಅವ್ರು ದೂರ ಹೋಗ್ಬಿಡ್ತಾರಂತೆ. ಆದ್ರೆ ಲಕ್ಷ್ಮೀ ನಾರಾಯಣ ಇಬ್ಬರು ಸೇರಿಸಿ ನಾವು ಪೂಜೆ ಮಾಡಿದ್ರೆ, ಆ ಲಕ್ಷ್ಮಿಯನ್ನು ನಾರಾಯಣ ಸೇವೆಯಲ್ಲಿ ಉಪಯೋಗಿಸಿದ್ರೆ ಲಕ್ಷ್ಮಿ ಅಲ್ಲಿ ಸ್ಥಿರವಾಗಿ ಉಳಿತಾರೆ. ಇಲ್ಲಾಂದ್ರೆ ಲಕ್ಷ್ಮಿ ಇರೋದಿಲ್ವಂತೆ. ಇನ್ನ ಎಷ್ಟೋ ಇದೆ, ಲಕ್ಷ್ಮೀ ದೇವಿ ಎಲ್ಲೆಲ್ಲಿ ಇರ್ತಾರೆ ಅಂತ ಇವರು ಹೇಳ್ತಾರೆ, ಯಾರು ಚಾಣಕ್ಯ ಹೇಳ್ತಾರೆ. ಎಲ್ಲಿ ಗೃಹೋ ಕಲಹೋ ನಾಸ್ತಿ, ಅಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಇರಬಾರದಂತೆ. ಮತ್ತೆ ಏನೋ 3 ಕಂಡೀಷನ್ ಹೇಳ್ತಾರೆ. ಆ ಥರ ಇದ್ರೆ ಅಲ್ಲಿ ಲಕ್ಷ್ಮಿ ಇರ್ತಾರಂತೆ ಎಲ್ಲಿ ಅಂತ ಹೇಳ್ತಾರೆ. ಎನಿವೆ ನಾವು ಮುಖ್ಯವಾಗಿ ಭಕ್ತಿಯಲ್ಲಿ ಹೇಳೋದು, ಲಕ್ಷ್ಮಿ ಎಲ್ಲಿರ್ತಾರೆ ಅಂದ್ರೆ ನಾರಾಯಣನ ಸೇವೆ ಆ ಲಕ್ಷ್ಮಿಯನ್ನು ತೊಡಗಿಸಿದ್ರೆ ಅಲ್ಲಿ ಲಕ್ಷ್ಮಿ ಸ್ಥಿರವಾಗಿರ್ತಾರೆ. ಇಲ್ಲಾಂದ್ರೆ ಲಕ್ಷ್ಮಿ ಚಂಚಲೆ ಅವರು, ಇಲ್ಲಾಂದ್ರೆ ಚಂಚಲೆ, ಮತ್ತೆ ಇಲ್ಲಾಂದ್ರೆ ಲಕ್ಷ್ಮಿನೇ ಒಂದು ನಮಗೆ ಮಾಯೆ ಆಗ್ಬಿಡ್ತಾರೆ. ಮಾಯೆ ಅಂದ್ರೆ ಅದು ಹಣ ಇರೋದೇ, ನಾವು ಇನ್ನೊಂದು ಕಾರ್ ತಗೊಳ್ಳೋಣ, ಇನ್ನೊಂದು ದೊಡ್ಡ ಇದು ಕಟ್ಟೋಣ, ಇಲ್ಲ ಇನ್ನೊಂದು ಇಂದ್ರಿಯ ವಸ್ತು ಪಡೆಯೋಣ. ನಮ್ಗೆ ಬೇಕಾಗಿದ್ದು ಬೇಕು. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಗೃದ ಕಸ್ಯ ಸ್ಮಿತ. ಈ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು, ಎಲ್ಲವೂ ಕೂಡ ಅವನೇ ಸೇರಿದ್ರಿಂದ ಎಲ್ಲವೂ ಅವನ ಸೇವೆಯಲ್ಲಿ ತೊಡಗಿಸ್ಬೇಕು. ನಾವು ನಮಗೆ ಎಷ್ಟು ನಮಗೆ ಬೇಕು ಅಷ್ಟು ಮಾತ್ರ ತಗೊಳ್ಬೇಕಂತ. ಅದರ ಮೇಲೆ ನಾವು ಸ್ವಲ್ಪ ಕೂಡ ತಗೊಳ್ಬಾರ್ದು. ಹೇಳ್ತಾರೆ ಇರುವೆ ಮತ್ತೆ ಆನೆಗೆ ಅದು ಊಟ, ಅದಕ್ಕೆ ಅನ್ನ ಎಷ್ಟು ಬೇಕು, ಅದಕ್ಕೆ 250 kg ಬೇಕು. ಅದಕ್ಕೆ ಅದು 250 kg ತಿನ್ನೋದು ಅದಕ್ಕೆ ಧರ್ಮನೇ, ಅದಕ್ಕೆ ತಪ್ಪಿಲ್ಲ. ಆದ್ರೆ ಇರುವೆ ಅನ್ನೋದು ಅದಕ್ಕೆ 2 ಗ್ರಾಮ್ 5 ಗ್ರಾಮ್ 10 ಗ್ರಾಮ್, ಅದು ಒಂದು 1/4 ಗ್ರಾಮ್ ಹೆಚ್ಚು ತಿಂದ್ರೂ ಅದು ಅದಕ್ಕೆ ತಪ್ಪಂತೆ. ಅಂದ್ರೆ ಅದು ಇರುವೆ, ಅದರಿಂದ ಅದು ಇರುವೆಗೆ ಎಷ್ಟು ಬೇಕು ಅಷ್ಟೇ ತಗೊಳ್ಬೇಕಂತೆ. ಅದು ಆನೆಗೆ ಎಷ್ಟು ಬೇಕು ಅಷ್ಟು. ಸೊ ಆನೆ ಆಗಿದ್ರೆ ನಾವು ತಗೊಳ್ಬೋದು, ತೊಂದರೆ ಇಲ್ಲ. ನಾವು ಇರುವೆ ಆಗಿದ್ದಾಗ ಇರುವೆ ಅಷ್ಟೇ ಸ್ವೀಕಾರ ಮಾಡ್ಬೇಕು. ಸೊ ಆ ರೀತಿ ಇದು ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬರು ನಮಗೆ ಎಷ್ಟು ಬೇಕು, ನಮ್ಮ ಅರ್ಹತೆ ಎಷ್ಟು ನಮ್ಗೆ ಅಗತ್ಯ ಇದೆ ಅಷ್ಟನ್ನು ಸ್ವೀಕರಿಸ್ಬೇಕಂತೆ. ಅದು ಹೆಚ್ಚು ನಾವು ತಗೊಳ್ಬಾರ್ದು ಅಂತ ಹೇಳ್ತಾರೆ. ಅದು ಲೋಭ ಆಗುತ್ತೆ. ಸೊ ಒಂದು ಸಲ ಯಾರೋ ದೊಡ್ಡ ವ್ಯಾಪಾರಸ್ಥರು, ಬಿಸ್ನೆಸ್ ಮ್ಯಾನು ಪ್ರಭುಪಾದರನ್ನ ಭೇಟಿ ಮಾಡಕ್ ಬರ್ತಾರೆ. ಇಲ್ಲಿ ಕಲ್ಕತ್ತಾದಲ್ಲ ಮಾಯಾಪುರದಲ್ಲ. ಅವ್ರು ಭೇಟಿ ಮಾಡುತ್ತಾ ಪ್ರಭುಪಾದರು ಮಾರ್ನಿಂಗ್ ವಾಕ್ ನಡ್ಕೊಂಡು, ಅವರು ಪ್ರಭುಪಾದರು ಪ್ರತಿ ದಿವಸ ಅವರು ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ರು. ಅವ್ರ ಹೆಲ್ತ್ ಸ್ವಲ್ಪ ಇದಾದ್ದರಿಂದ ಆಚಾರ್ಯರು ಪ್ರತಿ ದಿವಸ ಒಂದು ಮಾರ್ನಿಂಗ್ ವಾಕ್ ಮಾಡ್ತಾ ಮಾಡ್ತಾ ಜಪ ಮಾಡ್ತಾ ಹೋಗ್ತಾ ಇದ್ರು. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ ಯಾರಾದರೂ ಅವ್ರ ಶಿಷ್ಯರು ಕೇಳ್ತಾ ಇದ್ರು. ಸೊ ಈಗ ಯಾರೋ ದೊಡ್ಡ ವ್ಯಾಪಾರಸ್ಥರು, ಇಂಡಸ್ಟ್ರಿಯಲಿಸ್ಟ್, ಅವರು ನಾನು ಇಷ್ಟು ಇಂಡಸ್ಟ್ರಿ ಇದೆ, ಅಷ್ಟು ಇದಿದೆ, ಆ ಥರ ಎಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಪ್ರಭುಪಾದರು ಅವ್ರಿಗೆ ನೀನು ದೊಡ್ಡ ಕಳ್ಳ ನೀನು ಅಂತ ಹೇಳ್ತಾ ಇದ್ದಾರೆ ನೇರವಾಗಿ. ಅವರು ನಾನು ಇಷ್ಟು ದೊಡ್ಡ ವ್ಯಕ್ತಿ, ನಾನು ಇಷ್ಟು
ಸೊ ಅವ್ರು ಇಲ್ಲ ನಾನು ಕಳ್ಳ ಅಲ್ಲ, ನಾನು ಇಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದೀನಿ, ನನ್ನ ಮೇಲೆ ಅವರು ಅವಲಂಬಿಸಿದ್ದಾರೆ, ಅವರ ಜೀವನೋಪಾಯ ನಡೀತಾ ಇದೆ ಆ ಥರ ಎಲ್ಲ ಹೇಳ್ತಾರೆ. ಮತ್ತೆ ಅವ್ರು ಇಲ್ಲ ನಾನು ದಾನ ಕೂಡ ಕೊಡ್ತೇನೆ, ಒಮ್ಮೆ ಒಳ್ಳೆ ಸಂಸ್ಥೆಗೆ ಎಲ್ಲ ಕೊಡ್ತೇನೆ. ಸೊ ಪ್ರಭುಪಾದ ಆಯ್ತು ನೀನು ಚಿಕ್ಕ ಕಳ್ಳ ನೀನು. ಆಚಾರ್ಯರು ಅವರು ಇರುವ ದಿವ್ಯ ದೃಷ್ಟಿಯಲ್ಲಿ ನಮ್ಮನ್ನೆಲ್ಲರೂ ಹಾಗೆ ನೋಡ್ತಾರೆ. ನಾವೆಲ್ಲರೂ ಒಂದು ಕಳ್ಳರೇ ಈ ಪ್ರಪಂಚದಲ್ಲಿ, ನಾವೆಲ್ಲ ಹೆಚ್ಚು ಕಡಿಮೆ ನಾವು ಕಳ್ಳರೇ. ಯಾಕೆಂದ್ರೆ ನಾವು ಭಗವಂತನ ವಸ್ತುವನ್ನು ತೆಗೆದುಕೊಂಡು ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ತಾ ಇದ್ದೀವಿ, ಹಾಗೆ ಕಳ್ಳರೇ. ಸೊ ಹಾಗೆ ಆಚಾರ್ಯರು ಆ ವ್ಯಕ್ತಿಗೆ ಆ ರೀತಿ ನೇರವಾಗಿ ಒಂದೊಂದ್ಸಲ ಆ ಥರ ಆಚಾರ್ಯರು ಅವರ ವ್ಯಕ್ತಿತ್ವ ತೋರಿಸ್ತಾರೆ. ನಮಗೆ ಏನೋ ಆ ವ್ಯಕ್ತಿಗೆ ಒಂದು ಇದು ಕೊಡ್ಲಿ ಅಂತ ಆ ರೀತಿನ ಏನೋ ಪ್ರಭುಪಾದರು ಅವ್ರಿಗೆ ಆ ಥರ. ಅಫ್ಕೋರ್ಸ್ ಆಚಾರ್ಯರು ಅದು ಕಾಂಪ್ರಮೈಸ್ ಮಾಡೋದಿಲ್ಲ, ಅವ್ರು ನೇರವಾಗಿ ಹೇಳ್ಬಿಡ್ತಾರೆ ವಿಷಯವನ್ನು ಹೇಗೆ ಅಂತ ಹೇಳ್ತಾರೆ. ಶಾಸ್ತ್ರದ ನಿರ್ದೇಶನ ಕೂಡ ಇದೆ, ಹೇಗೆ ನಾವು ಹಣವನ್ನು ಭಗವಂತ ಸೇವೆಯಲ್ಲಿ ಉಪಯೋಗಿಸ್ಬೇಕು ಅಂತ ಇದೆ. ಆ ರೀತಿ ಇವಾಗ ರೂಪ ಗೋಸ್ವಾಮಿ ಅವ್ರು ಕೊಟ್ಟದ್ದು ಅದು ಹೈಯೆಸ್ಟ್ ಅಂತ ಹೇಳ್ತಾರೆ. ರೂಪ ಗೋಸ್ವಾಮಿ ಕೊಟ್ಟದ್ದು ಅದು ನಮಗೆ ತಕ್ಷಣ ಸಾಧ್ಯ ಆಗದೆ ಇರ್ಬೋದು, ಆದ್ರೆ ಕ್ರಮೇಣವಾಗಿ ನಮ್ಮ ಗುರಿ ಆ ರೀತಿ ಬರ್ಲಿಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ಗೃಹಸ್ಥರಾದವರು ಹೇಗೆ ಮಾಡಬೇಕು, ಅವರ ಹಣವನ್ನು ವಿನಿಯೋಗಿಸ್ಬೇಕು ಅಂತ ರೂಪ ಗೋಸ್ವಾಮಿ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ ನಮಗೆ. ರೂಪ ಗೋಸ್ವಾಮಿ ಅವರು ಅವರ ಭೌತಿಕ ಅವ್ರ ಮಿನಿಸ್ಟರ್ ಸಚಿವರಾಗಿದ್ದರು ನವಾಬ್ ಹುಸೇನ್ ಶಾ. ಅಲ್ಲಿಂದ ಅವರು ನಿವೃತ್ತರಾದ್ಮೇಲೆ ಅವ್ರು ತುಂಬಾ ಇದು ಸಿಕ್ತಂತೆ, ಎಷ್ಟೋ ಗೋಲ್ಡ್ ಕಾಯಿನ್ಸ್, ಎಷ್ಟು ಚಿನ್ನದ ನಾಣ್ಯಗಳಂದ್ರೆ ಒಂದು ಸಂಪೂರ್ಣ ಒಂದು ಬೋಟೆ ತುಂಬೋಯ್ತಂತೆ. ಸೊ ಅದನ್ನು ಅವ್ರು ಏನ್ ಮಾಡಿದ್ರು ಅಂದ್ರೆ ಹೇಳ್ತಾರೆ, ಅರ್ಧ ಪಟ್ಟನ್ನು ಅವರು ಯಾವುದೋ ದೇವಸ್ಥಾನಗಳಿಗೆ ಕೊಟ್ಬಿಟ್ರಂತೆ. ಅವರು ಒಂದು ಒಳ್ಳೆ ಧರ್ಮದ ಇದಕ್ಕೋಸ್ಕರ ಅದನ್ನ ಅದು 50%. ಇನ್ನೊಂದು 25% ಅವರ ರಿಲೇಟಿವ್ಸ್ ಇದ್ದಾರೆ, ಅವರ ಬಂಧುಗಳಿದ್ದಾರೆ, ಅವ್ರ ಬಂಧುಗಳಿಗೆ ಅವರ ಇದು ಕೊಟ್ಟರಂತೆ. ಬೇಕು ಅವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವಾಗ ಸನ್ಯಾಸಿ ಆಗ್ಬಿಟ್ರು, ಇವಾಗ ಸನ್ಯಾಸಿ ಆದ್ಮೇಲೆ ಅವ್ರ ಫ್ಯಾಮಿಲಿನ ಯಾರು ನೋಡ್ತಾರೆ? ಸೊ ಅವ್ರು ಕೊಡ್ಬೇಕಲ್ಲ ಅವ್ರಿಗೆ. ಸೊ ಏನ್ ಮಾಡ್ತಾರೆ, 25% ಅದು ಚಿನ್ನದ ನಾಣ್ಯಗಳನ್ನ ಅವರು ಅವ್ರ ಫ್ಯಾಮಿಲಿಗೆ ಕೊಟ್ಟರು. ಇನ್ನೊಂದು 25% ಅವರು ಎಮರ್ಜೆನ್ಸಿಗೆ ಇಟ್ಕೊಂಡಿರ್ತಾರೆ. ಎಮರ್ಜೆನ್ಸಿ ತುರ್ತು ಏನ್ ಬೇಕಾದ್ರೂ ಆಗ್ಬೋದು. ಇವಾಗ ಸಡನ್ ಕೊರೋನಾ ಬಂತು, ಹಾಸ್ಪಿಟಲ್ಗೆ ಹೋಗ್ಬೇಕು ನಾವು, ಈಗ ಹಣ ಬೇಕು ನಮ್ಗೆ, ಈ ರೀತಿ ಏನೇನಾಗುತ್ತೆ ಗೊತ್ತಿಲ್ಲ ನಮ್ಗೆ. ಸೊ 25% ಅವರು ಎಮರ್ಜೆನ್ಸಿ ಆಗಿಟ್ಟರು. ಎಮರ್ಜೆನ್ಸಿ. ಸೊ ಇದು ಹೇಳ್ತಾರೆ, ಇದು ನಾವು ಕೂಡ ಈ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಸುವ ವ್ಯಕ್ತಿಗಳು ಈ ರೀತಿ, ಇದು ನಮಗೆ ಆದರ್ಶವಾದದ್ದು. ಇಮಿಡಿಯೇಟ್ ಸಾಧ್ಯ ಆಗದೆ ಇರ್ಬೋದು, ಸೊ ಅದೇ ಇದು ಆದರ್ಶ, ಇದು ಐಡಿಯಲ್ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ಲಿ ಆಚಾರ್ಯರು ಹೇಳೋದು ನಮಗೆ, ಯಾರು ತುಂಬಾ ಧನಿಕರಿದ್ದಾರೆ, ಇವಾಗ ತುಂಬಾ ಶ್ರೀಮಂತರಿದ್ದಾರೆ, ಅವ್ರು ಇದನ್ನ ಪಾಲನೆ ಮಾಡ್ಬೇಕು. ಯಾಕಂದ್ರೆ ಅವ್ರ ಹತ್ರ ಅಷ್ಟು ಹಣ ಇದೆ ಇರುವಾಗ ಅವರು 50% ಈ ಕೃಷ್ಣ ಪ್ರಜ್ಞಾ ಆಂದೋಲನ ಕೊಟ್ಬಿಡ್ಬೇಕಂತ. ಯಾರು ಪರ್ಟಿಕ್ಯುಲರ್ಲಿ ಯಾರು ಶ್ರೀಮಂತರಿದ್ದಾರೆ ಅವರು ಇದನ್ನ ಪಾಲನೆ ಮಾಡಿ ಅವರು ಆ ದಾನ ಕೊಟ್ಟು ಆ ಹಣದಿಂದ ನಾವು ಪ್ರಚಾರ ಮಾಡ್ಬೋದು. ಆಗ ನಾವು ಸಂಪೂರ್ಣ ವಿಶ್ವದಲ್ಲೇ ಇದು ಪ್ರಚಾರ. ಹಿಂದೆ ಹಾಗೆ ರಾಜರ ಕಾಲದಲ್ಲಿ ರಾಜರು ಮುಂದೆ ನಿಂತು ಅವರು ಪ್ರೋತ್ಸಾಹಿಸ್ತಾ ಇದ್ರು, ದೊಡ್ಡ ದೇವಾಲಯನ ಅವರು ಕಟ್ಟಿಸ್ತಾ ಇದ್ರು, ಅವರು ಜನರಿಗೆ ಈ ಭಕ್ತಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಅಥವಾ ಅನ್ನದಾನ, ದೊಡ್ಡ ದೇವಸ್ಥಾನಗಳಾಗೋದು ಎಲ್ಲ ರಾಜರೇ ಅದನ್ನ ಮಾಡ್ತಾ ಇದ್ರು. ಹಿಂದೆ ಕಾಲದಲ್ಲಿ ಆಗ್ತಾ ಇತ್ತು. ಸೊ ಹೇಳ್ತಾರೆ, ಅವರು ಪ್ರತ್ಯೇಕ ವಿಶೇಷವಾಗಿ ಅವರು ಇದನ್ನು ಅನುಸರಿಸಬೇಕಾದ 50% ಇದನ್ನು ಅವರು ಇದಕ್ಕೆ ಕೊಟ್ಟಬೇಕು, ದೇವರ ಪ್ರಚಾರಕ್ಕೆ ಕೊಡಬೇಕು ಅಂತ ಹೇಳ್ತಾರೆ. ಸೊ ಎನಿವೆ ಆಚಾರ್ಯರು ಹೇಳೋದು, ನಮ್ಮ ಸಾಧ್ಯ ಆದಷ್ಟು 1% ಇಲ್ಲ 2% ಆ ರೀತಿ ನಾವು ಅದನ್ನು ಮಾಡ್ಬೋದು. ನಮ್ಮ ಇದರಲ್ಲಿ ಶುರು ಮಾಡುತ್ತಾ ನಾವು, ಯಾಕಂದ್ರೆ ಒಂದೇ ಸಲ ಮಾಡ್ಲಿಕ್ಕೆ ಆಗ ಸಾಧ್ಯ ಇಲ್ಲ. ಸೊ ಕ್ರಮೇಣವಾಗಿ ನಾವು ವೃದ್ಧಿ ಮಾಡ್ತಾ ಒಂದು ದಿವಸ ಬರುತ್ತೆ, ನಾವು ಸಂಪೂರ್ಣವಾಗಿ ನಮ್ಮನ್ನೇ ನಾವು ಭಗವಂತನಿಗೆ ಅರ್ಪಣೆ ಮಾಡ್ಬಿಡ್ತೀವಿ. ಈಗ ಬಲಿ ಮಹಾರಾಜರು ಮಾಡಿದ್ರು, ಎಲ್ಲ ಆತ್ಮ ನಿವೇದನ ಸಂಪೂರ್ಣ ಕೃಷ್ಣನಿಗೆ ಅವರು ಶರಣಾಗತಿ, ಎಲ್ಲ ಅವ್ರು ಇರೋದೆಲ್ಲ 3 ಹೆಜ್ಜೆಗಳೆಲ್ಲ ಕೊಟ್ಬಿಟ್ರು ಕೃಷ್ಣನಿಗೆ, ಅವ್ರ ದೇಹವನ್ನು ಕೊಟ್ಬಿಟ್ರು, ಸಮರ್ಪಿಸ್ಬಿಟ್ರು. ಆ ರೀತಿಯಲ್ಲಿ ಅದು ನಮ್ಮ ಜೀವನದ ಪರಿಪೂರ್ಣತೆ. ಸೊ ಅದು ರೂಪ ಗೋಸ್ವಾಮಿ ಅವ್ರದ್ದು 25% ತುರ್ತುಗೆ ಇಟ್ಟಿದ್ರು. ಅದು ಆಮೇಲೆ ಯಾವ್ದಕ್ಕೆ ಉಪಯೋಗ ಆಯ್ತದು? ಹಾ ರಾಜ ಜೈಲಲ್ಲಿ ಹಾ ಅವರು ಜೈಲರಿಗೆ ಕೊಟ್ಟು ಬಿಡಿಸ್ಕೊಂಡ್ಬಂದು. ಸೊ ಆ 20% ಎಮರ್ಜೆನ್ಸಿ ಕೂಡ ಆಮೇಲೆ ಅವರು ತನ್ನ ಇವರ ಹಿರಿಯ ಸಹೋದರರು ಅಣ್ಣ ಇರ್ತಾರೆ, ಸನಾತನ ಗೋಸ್ವಾಮಿ ಅವರು ಬಿಡುಗಡೆ ಮಾಡ್ಲಿಕ್ಕೆ ಅದು ಉಪಯೋಗ ಆಗುತ್ತೆ. ಅಲ್ಲಿ ರೂಪ ಗೋಸ್ವಾಮಿ ಅವರಿಗೆ ರಾಜ ಒಪ್ಕೊಂಡ್ಬಿಡ್ತಾನೆ, ರಾಜೀನಾಮೆ ಒಪ್ಕೊಂಡ್ಬಿಟ್ಟು ಅವ್ರನ್ನ ಬಿಡುಗಡೆ ಮಾಡ್ಬಿಡ್ತಾನೆ. ಸೊ ಅವರು ತಕ್ಷಣ ಹೋಗಿ ಚೈತನ್ಯ ಮಹಾಪ್ರಭು ಸೇರ್ಕೊಂಡ್ಬಿಡ್ತಾರೆ. ಆದ್ರೆ ಸನಾತನ ಗೋಸ್ವಾಮಿಗೆ ಚೈತನ್ಯ ಮಹಾಪ್ರಭು ಆ ರೀತಿ ಒಂದು ಇದು ಕೊಡೋದಿಲ್ಲ, ಸೂಚನೆ ಕೊಡೋದಿಲ್ಲ. ಸೊ ಹಾಗೇನ್ ಮಾಡ್ತಾರೆ ಸನಾತನ ಗೋಸ್ವಾಮಿ, ಇನ್ನ ನನಗೆ ಚೈತನ್ಯ ಮಹಾಪ್ರಭು ಕೃಪೆ, ಅವ್ರ ಡೈರೆಕ್ಷನ್, ನನ್ನ ತಮ್ಮನಿಗೇನೋ ಸಿಕ್ಬಿಡ್ತು ರೂಪ ಗೋಸ್ವಾಮಿಗೆ ಡೈರೆಕ್ಷನ್, ಕ್ಲಿಯರ್ ಸ್ಪಷ್ಟ ಡೈರೆಕ್ಷನ್, ನೀನು ನಿವೃತ್ತನಾಗಿ ನನ್ನ ಸೇವೆಗೆ ಬೃಂದಾವನಕ್ಕೆ ಬಾ ಅಂತ. ಆದ್ರೆ ನನಗಿನ್ನ ಸಿಕ್ಕಿಲ್ಲ ಅಂತ ಏನ್ ಮಾಡ್ತಾರೆ ಸನಾತನ ಗೋಸ್ವಾಮಿಗಳು, ಅವರು ರಾಜೀನಾಮೆ ಕೊಡೋದಿಲ್ಲ, ಅವರು ಒಂದೊಂದು ಕಾರಣ ಕುಟ್ಕೊಂಡು ಸಿಕ್ ಲೀವ್, ಇವಾಗ ಒಂದು ನನಗೆ ಹುಷಾರಿಲ್ಲ ನನಗೆ ಅಂತ ಹೇಳಿ ಮನೆಯಲ್ಲೇ ಕೂತಿರ್ತಾರೆ ಸನಾತನ ಗೋಸ್ವಾಮಿ.
ಕೂತು ಆ ರಾಜನಿಗೆ ಒಂದು ಸಿಕ್ ಲೀವ್, ನನಗೆ ಹುಷಾರಿರಜೆ, ನನಗೆ ಈ ರೋಗ ಆ ರೋಗ ಅಂತ ಹೇಳಿ ಈಗ ಮನೆಯಲ್ಲಿ ಭಾಗವತ ಸ್ಟಡಿ ಮಾಡ್ತಾ ಇರ್ತಾರೆ. ಇದೇ ಭಾಗವತನ ಎಷ್ಟೋ ಬ್ರಾಹ್ಮಣರೆಲ್ಲ ಕರೆಸಿ ಅವ್ರ ಜೊತೆಗೆ ಡಿಸ್ಕಷನ್ ಮಾಡ್ತಾ ಭಾಗವತವನ್ನು ಅರ್ಥ ಮಾಡ್ಕೊಳ್ತಾರೆ. ಒಂದು ದಿವಸ ರಾಜನು ಬರ್ತಾನೆ, ಸ್ವತಃ ಬರ್ತಾನೆ. ಅದ್ರ ಮುಂಚೆ ಅವರು ವೈದ್ಯರನ್ನು ಕಳಿಸ್ತಾನೆ. ಏನೂ ಇಲ್ಲ, ಇವ್ರು ಚೆನ್ನಾಗೇ ಇದ್ದಾರೆ, ಏನು ಅವ್ರಿಗೇನು ಜ್ವರ ಇಲ್ಲ, ಏನೂ ಇಲ್ಲ, ಟೆಂಪರೇಚರ್ ಕರೆಕ್ಟ್ ಆಗಿದೆ, ಮತ್ತೆ ಇನ್ನೇನು ಇಲ್ಲ, ಆರಾಮಾಗಿದ್ದಾರೆ. ಸುಮ್ಮನೆ ಒಂದು ರಿಪೋರ್ಟ್ ಸಿಕ್ಲಿ ಒಂದು ಇದು ಕೊಟ್ಟು ಮನೇಲಿದ್ದಾರೆ. ರಾಜನೇ ಒಂದು ಸ್ವತಃ ಬರ್ತಾನೆ. ಬಂದು ರಾಜ ನವಾಬ್ ಹುಸೇನ್ ಶಾ, ಮುಸ್ಲಿಂ ರಾಜ, ಏನ್ ನೀನು ಈಗ ಮಾಡಿದ್ಯಾ? ನೀನು, ನಾನು ನಿಮ್ಮ ಮೇಲೆ ಎಲ್ಲ ಅವಲಂಬಿಸಿದ್ದೇನೆ. ನಿನ್ನ ತಮ್ಮ ನೋಡಿದ್ರೆ ಅವನು ರಿಟೈರ್ಮೆಂಟ್ ತಗೊಂಡ್ಬಿಟ್ಟು ರಾಜೀನಾಮೆ ಕೊಟ್ಟು ಹೋಗ್ಬಿಟ್ಟ. ಈಗ ನೀನು ಕೂಡ ಈಗ ಮಾಡ್ಬಿಟ್ರೆ ನನ್ನ ಸ್ಥಿತಿ ಏನು ನಂದು ಅಂತ ಅವರು ಹೇಳಿದಾಗ ಇವರು ಹೇಳೋದು, ನೀನು ರಾಜನು, ನಿನ್ನ ಅಧಿಕಾರ ಇದೆ, ಭಗವಂತನ ಪ್ರತಿನಿಧಿ ನೀನು, ನರದೇವ. ರಾಜ ಅಂದ್ರೆ ಯಾರು ಕೂಡ ಆ ಸ್ಥಾನದಲ್ಲಿದ್ದಾರೆ, ಭಗವಂತನ ಶಕ್ತಿಯಿಂದಾನೇ ಇರೋದು. ಸೊ ನೀನು ನಿರ್ದೇಶನ ಮಾಡಿ, ನಿನ್ನಿಷ್ಟ ನೀನ್ ಏನ್ ಮಾಡ್ತೀಯ ಅಂತ. ಸೊ ನೀನು ನನ್ನ ಇದಕ್ಕೆ ಜಾಯಿನ್ ಆಗ್ಬೇಕು, ನೀನು ಕಾರ್ಯನಿರ್ವಹಣೆ ಮೊದಲ ತರ ಮಾಡ್ಬೇಕು. ಇವ್ರು ಹೇಳ್ತಾರೆ, ನನಗೆ ಸಾಧ್ಯ ಇಲ್ಲ, ಈಗ ನಾನು ಅದರಿಂದ ಈಗ ಮುಕ್ತನಾಗ್ಬೇಕು, ನನಗೆ ಸಾಧ್ಯ ಇಲ್ಲ ನನಗೆ. ಸೊ ಆಯ್ತು, ನಿನಗೆ ಶಿಕ್ಷೆ ಕೊಡ್ತೇನೆ. ಏನ್ ಶಿಕ್ಷೆ ಅಂದ್ರೆ ಜೈಲ್ ವಾಸ ಮಾಡ್ತಾರೆ ಅವ್ರು. ಮುಂದೆ ಬರ್ತೇನೆ ನಾನು. ಈಗ ಒರಿಸ್ಸಾಗೂ ಅವನನ್ನು ಕಾಂಕರ್ ಮಾಡಕ್ ಹೋಗ್ಬೇಕು ನಾನು. ಅವನು ರಾಜ, ಅವನು ಸಂಪೂರ್ಣ ನವಾಬ್ ಹುಸೇನ್ ಶಾ ಒಂದು ರಾಜ್ಯ ಇನ್ನೊಂದು ರಾಜ್ಯವನ್ನು ಕೊಳ್ಳೆ ಹೊಡೆಯೋದೇ ಅವನ ಕೆಲಸ ಆಗಿತ್ತಂತೆ. ಆ ಕೆಲಸಕ್ಕೆ ದಿನನಿತ್ಯದ ಕಾರ್ಯನಿರ್ವಹಣೆಯನ್ನ ಇವರಿಬ್ಬರು ಕೊಟ್ಬಿಟ್ಟಿರ್ತಾರೆ, ರೂಪ ಗೋಸ್ವಾಮಿ ಮತ್ತೆ ಸನಾತನ್ ಗೋಸ್ವಾಮಿ. ಸಂಪೂರ್ಣ ಬೆಂಗಾಲ್, ಇವತ್ತಿನ ಬೆಂಗಾಲ್ ಚಿಕ್ಕ ವೆಸ್ಟ್ ಬೆಂಗಾಲ್ ಅಷ್ಟೇ. ಇಂದಿನ ಬೆಂಗಾಲ್ ಅದು ಫುಲ್ ದೊಡ್ಡದು, ಬಾಂಗ್ಲಾದೇಶ ಕೂಡ ಸೇರಿತ್ತು, ಅಷ್ಟು ದೊಡ್ಡ ರಾಷ್ಟ್ರ ಅದು ಬೆಂಗಾಲ್ ಆ ಸಮಯ. ಸೊ ಅಷ್ಟು ದೊಡ್ಡ ದೇಶದ ರಾಜ ಅವನು. ಅವ್ರಿಗೆ ಸಂಪೂರ್ಣ ಕೊಳ್ಳೆ ಹೊಡೆಯೋದು, ಇನ್ನೊಂದು ರಾಜರಿಗೆ ಹಿಂಸೆ ಕೊಡೋದೆ. ಆ ಕಾರ್ಯನಿರ್ವಹಣೆ ಮಾಡ್ತಾ ಇರೋ ಅಧಿಕಾರಿಗಳು ಇವರಿಬ್ಬರು, ರೂಪ ಗೋಸ್ವಾಮಿ, ಸನಾತನ್ ಗೋಸ್ವಾಮಿ. ಸೊ ಅವ್ರನ್ನ ಎಷ್ಟು ಮಟ್ಟಿಗೆ ಅಂದ್ರೆ ಇವರನ್ನ ಒಂದು ಅಣ್ಣ ತಮ್ಮಂದಿರ ತರ ಅವ್ರು ಭಾವಿಸ್ತಾ ಇರುತ್ತೆ, ಅಷ್ಟೊಂದು ಪ್ರೀತಿ ಇತ್ತು ಇವ್ರ ಮೇಲೆ. ಆದ್ರೆ ಇವರು ಅವ್ರನ್ನ ಬಿಟ್ಬಿಟ್ಟು ಚೈತನ್ಯ ಮಹಾಪ್ರಭು ಇದನ್ನು ಪ್ರಚಾರ ಮಾಡ್ಲಿಕ್ಕೆ ಅವರು ತಗೊಂಡ್ರು. ಸೊ ಹಾಗೆ ಸನಾತನ್ ಗೋಸ್ವಾಮಿಯನ್ನ ಅವರು ನವಾಬ್ ಹುಸೇನ್ ಶಾ ಅವರು ಜೈಲಲ್ಲಿ ಹಾಕಿದಾಗ, ಸೊ ಅಲ್ಲಿ ಸನಾತನ್ ಗೋಸ್ವಾಮಿ ಈಗ ಮತ್ತೆ ಹೇಗೆ ಇಲ್ಲಿಂದ ಬಿಡುಗಡೆ ಹೊಂದಬೇಕು. ಈಗ ಬಿಡುಗಡೆ ಹೊಂದುವಾಗ ಅವಾಗ ರೂಪ ಗೋಸ್ವಾಮಿ ಅವರು ಅವ್ರಿಗೆ ತಿಳಿಸ್ತಾರೆ, ನಾನು ಈ ಸ್ವಲ್ಪ ಹಣ, ನಾನು 25% ಏನಿದೆ ಅದನ್ನು ನಾನು ಇಟ್ಟಿದ್ದೇನೆ, ನಾನು ಒಬ್ಬ ಬ್ಯಾಂಕರ್ ಹತ್ರ, ವಿಲೇಜ್ ಬ್ಯಾಂಕರ್ ಹತ್ರ, ಅಲ್ಲಿಂದ ತೆಗೆದುಕೊಂಡು ಏನೋ ಜೈಲ್ ಕೀಪರ್ ಯಾರು ಇರ್ತಾರೆ ಅವ್ರನ್ನ ಬ್ರೈಬ್ ಮಾಡಬೇಕು, ಲಂಚ ಕೊಟ್ಟು ಮಾಡೋದು. ಸೊ ಅವನು ಕೂಡ ಮುಸ್ಲಿಮು. ಸೊ ಸನಾತನ್ ಗೋಸ್ವಾಮಿ ಹೇಳ್ತಾರೆ, ಈ ತರ ನಾನು ಧರ್ಮ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ, ನಿಮ್ಗೂ ಕೂಡ ಗೊತ್ತು, ಧರ್ಮ ಕಾರ್ಯಕ್ಕೆ ಹೋಗುವಾಗ ಅದಕ್ಕೆ ಅನುಕೂಲ ಮಾಡ್ಬೇಕು, ಎಲ್ಲರೂ ಸಹಾಯ ಮಾಡ್ಬೇಕು, ಯಾರು ಅದರ ಅಡೆತಡೆ ಮಾಡಬಾರ್ದು. ಸೊ ನೀನು ನನಗೆ ಸಹಾಯ ಮಾಡು, ನಿನಗೆ ಎಷ್ಟು ಬೇಕು ಹಣ ನನ್ನ ಹತ್ರ ಕೊಡ್ತೀನಿ, ನಾನು ಅಂತ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಆಗ ಅವನು ಹೇಳೋದು, ಅವ್ನಿಗೆ ಭಯ ಆಗತ್ತೆ, ಇದು ಗೊತ್ತಾದ್ರೆ ಈ ವಿಷಯ ನಮ್ಮ ರಾಜನು ನನ್ನನ್ನು ಮತ್ತೆ ದಂಡನೆ ಕೊಡ್ತಾನೆ ನನಗೆ ಅಂತ. ಆದ್ರೂ ಹಣದ ಆಸೆ ಇದೆ ಎಲ್ಲರಿಗೂ. ಸೊ ಇವ್ರು ಹಾಗೆ ಅದನ್ನ ಕ್ರಮೇಣವಾಗಿ ಸ್ವಲ್ಪ ಹೆಚ್ಚಿಸ್ತಾ ಇವರೆಷ್ಟು ಕೊನೆಗೆ 25 ಎಷ್ಟು ಹೇಳಿರುತ್ತೆ, ಎಷ್ಟೋ ಗೋಲ್ಡ್ ಕಾಯಿನ್ಸ್, ಚಿನ್ನದ ನಾಣ್ಯಗಳು, ಅದನ್ನು ಅವ್ರು ಕೊಡಕ್ಕೆ ಕೇಳಿದಾಗ ಅವನು ಒಪ್ಕೊಂಡು ಆಯ್ತು ಅಂತ. ಸೊ ಇವ್ರೇನ್ ಹೇಳ್ತಾರೆ, ಏನೋ ಒಂದು ವರದಿ ಕೊಡೋದು ಅಂದ್ರೆ, ಎಲ್ಲೋ ನಾವು ಕರ್ಕೊಂಡು ಹೋದ್ವಿ ಅವ್ರಿಗೆ ನೀರಿನಲ್ಲಿ ಸ್ನಾನ ಮಾಡಿಸ್ಕೋ, ಏನೋ ಒಂದು ಇದರಲ್ಲಿ ಗಂಗಾ ನದಿಯಲ್ಲಿ. ಆಗ ನೀರಿನಲ್ಲಿ ಇವ್ರು ಹೋದವರು ಬರಲೇ ಇಲ್ಲ ಮತ್ತೆ. ಆತಂತ ಅದು ಸನಾತನ್ ಗೋಸ್ವಾಮಿನೇ ಇದು ಕೂಡ ಕೊಡ್ತಾರೆ, ಒಂದು ಕಾರಣ ಕೂಡ ಕೊಡ್ತಾರೆ, ಏನ್ ಕಾರಣ ನೀನು ಹೇಳಿ ತಪ್ಪಿಸ್ಕೊಳ್ಬೋದು ಅಂತ. ಯಾಕಂದ್ರೆ ಅವರು ಮಂತ್ರಿಗಳಿಂದ ಅವ್ರಿಗೆ ಇದೆಲ್ಲ ಡಿಪ್ಲೊಮೆಸಿ ಪಾಲಿಟಿಕ್ಸ್ ಎಲ್ಲ ಗೊತ್ತು ಅವ್ರಿಗೆ. ಸೊ ಸನಾತನ್ ಗೋಸ್ವಾಮಿನೇ ಐಡಿಯಾ ಕೊಟ್ಟು ಹಾಗೆಯೇ ಜೈಲ್ ವ್ಯಕ್ತಿ ಹತ್ರ ಕಾರಣ ಕೊಟ್ಟು ಇವರನ್ನು ಬಿಡುಗಡೆ ಮಾಡಿ. ಸೊ ಸನಾತನ ಗೋಸ್ವಾಮಿಗಳು ಅಲ್ಲಿಂದ ಬಿಡುಗಡೆ ಆಗಿ ನಂತರ ಸನಾತನ ಗೋಸ್ವಾಮಿಗಳು ರಾತ್ರಿ ಅವರು ಬೃಂದಾವನದ ಕಡೆಗೆ ಪ್ರಯಾಣ ಮಾಡ್ತಾರೆ. ಪ್ರಯಾಣ ಮಾಡುವಾಗ ಅವರೊಬ್ಬರು ಸೇವಕರು ಇರ್ತಾರೆ, ಈಶನ ಠಾಕೂರ್ ಅಂತಾನೆ ಅವ್ರ ಸೇವಕ, ಅವ್ರ ಜೊತೆಗಿರ್ತಾರೆ. ಸೊ ಅವ್ರು ರಾತ್ರಿ ತಪ್ಪಿಸ್ಕೊಂಡು ಹೋಗುವಾಗ ಒಂದು ಯಾವುದೋ ಒಂದು ಹೋಟೆಲ್, ಒಳ್ಳೆ ಇವಾಗ ಹೋಟೆಲ್ ಅಂತ ಹೇಳ್ತೀವಿ ನಾವು, ಹಿಂದೆ ಕಾಲದಲ್ಲಿ ಏನ್ ಹೇಳ್ತಾ ಇರೋ ಗೊತ್ತಿಲ್ಲ, ಧರ್ಮಛತ್ರ ಏನೋ ಒಂದು, ಅಲ್ಲಿ ಹೋಗ್ತಾರಂತೆ. ಅಲ್ಲಿ ಹೋದಾಗ ಅಲ್ಲಿ ಆ ವ್ಯಕ್ತಿ ಇವರನ್ನು ತುಂಬಾ ಒಂದು ಆಧಾರದಿಂದ, ಗೌರವದಿಂದ ಬರಹ ಮಾಡ್ತಾನೆ. ಸೊ ಸನಾತನ ಗೋಸ್ವಾಮಿಗೆ ಡೌಟ್ ಬರುತ್ತೆ, ಈ ವ್ಯಕ್ತಿ ನಮಗೆ ಯಾಕೆ ಇಷ್ಟು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ ಈ ವ್ಯಕ್ತಿ ಅಂತ. ಸೊ ಅವ್ರಿಗೆ ಗೊತ್ತಾಗಿ ಅವ್ರ ಸರ್ವೆಂಟ್ ಈಶನ ಠಾಕೂರ್ ಕೇಳ್ತಾರೆ, ನೀನು ಎಲ್ಲಾ ನಾಣ್ಯಗಳನ್ನು ಕೊಟ್ಬಿಟ್ಯಾ ಅವ್ರಿಗೆ, ಜೈಲ್ ಕೀಪರ್ಗೆ, ಇಲ್ಲ ಏನೋ ಸ್ವಲ್ಪ ಇಟ್ಕೊಂಡಿದ್ಯಾ ನೀನು ಅಂತ ಕೇಳ್ತಾನೆ. ಇಲ್ಲ, ನನ್ನ ಹತ್ರ ಈಗ ಇನ್ನ ಒಂದು 7 ಗೋಲ್ಡ್ ಕಾಯಿನ್, ಚಿನ್ನದ ನಾಣ್ಯ ಇದೆ ಅಂತ ಹೇಳ್ತಾರೆ. ಸೊ ತಕ್ಷಣ ಇವ್ರಿಗೆ ಅರ್ಥ ಆಗುತ್ತೆ, ಇವರು ದೊಡ್ಡ ವ್ಯಕ್ತಿ, ಇವರು ಸನಾತನ ಗೋಸ್ವಾಮಿ ಸಾಧಾರಣ ವ್ಯಕ್ತಿ ಅಲ್ಲ. ತಕ್ಷಣವೇ ಆ ಜೈಲ್ ಹೋಟೆಲ್ ಅವ್ರ ಹತ್ರ ಹೋಗಿ ಅವ್ರಿಗೆ ಹೇಳ್ತಾರೆ, ಯಾರು ಓನರ್, ನಾವು ಈ ತರ ಇಲ್ಲಿಂದ ಹೋಗ್ತಾ ಇದ್ದೀವಿ, ನಮ್ಗೆ ಈ ರಾತ್ರಿ ನಾವು ಈ ನಮ್ಮ ರಾಜನ ಇದರಿಂದ, ಸೈನಿಕರಿಂದ ನಾವು ದೂರವಾಗಿ ಗೊತ್ತಾಗ್ಬಾರ್ದು ಯಾರಿಗೂ ಅಂತ. ಯಾಕಂದ್ರೆ ಇವ್ರು ಫೇಮಸ್ ಪರ್ಸನ್ ಸನಾತನ ಗೋಸ್ವಾಮಿ. ಸೊ ನೀವು ನಮ್ಗೆ ಸಹಾಯ ಮಾಡ್ಬೇಕು, ನಮಗೆ ಈ ಹಣವನ್ನು ಇಟ್ಕೊಳ್ಳಿ ಅಂತ ಕೊಡ್ತಾನೆ. ಅವಾಗ ಅವನು ಹೋಟೆಲ್ ಕೀಪರ್ ಹೇಳ್ತಾನೆ, ನಾನು ನಿಮ್ಮನ್ನು ರಾತ್ರಿ ನಿಮ್ಮನ್ನ ಕೊಲೆ ಮಾಡ್ಬೇಕು ಅಂತಿದ್ದೆ, ಯಾಕಂದ್ರೆ ನನ್ನ ಒಬ್ಬ ಅಸ್ಟ್ರಾಲಜರ್ ಇದ್ದಾರೆ,
ಯಾರೋ ಒಬ್ಬ ಜ್ಯೋತಿಷ್ಯ ಇದ್ದಾರೆ, ಅವ್ರು ಹೇಳಿದ್ದು ನಿಮ್ಮ ಹತ್ರ ಚಿನ್ನದ ನಾಣ್ಯ ಇದೆ ಅಂತ. ಚಿನ್ನದ ನಾಣ್ಯ ಇರೋದ್ರಿಂದ ನಾನು ನಿಮಗೆ ಒಂಥರ ಅಷ್ಟು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟೆ, ರಾತ್ರಿ ನಿಮಗೆ ವಿಷ ಕೊಟ್ಟು ನಿಮ್ಮನ್ನು ಸಾಯಿಸ್ಬೇಕು ಅಂತಿದ್ದೆ ನಾನು, ಆದ್ರೆ ನೀವೇ ಬಂದು ಕೊಟ್ಟಿರೋದ್ರಿಂದ ನನಗೆ ತಪ್ಪಾಯ್ತು, ನಿಮ್ಮ ಮಹಾತ್ಮರು ನಿಮಗೆ ಎಲ್ಲ ವಿಷಯ ಗೊತ್ತು ಅಂತ ಸನಾತನ ಗೋಸ್ವಾಮಿಗೆ ಅವರು ಸಹಾಯ ಮಾಡ್ತಾರೆ. ಅವ್ರು ಯಾರಿಗ ಸಾಯಿಸ್ಬೇಕು ಅಂತಿದ್ರು ಅಲ್ಲಿ ಹೋಟೆಲ್ ವ್ಯಕ್ತಿ. ಮತ್ತೆ ಕ್ರಾಸ್ ಮಾಡಿದ್ಮೇಲೆ ಮತ್ತೆ ಸನಾತನ ಗೋಸ್ವಾಮಿ ಕೇಳ್ತಾರೆ ಇವರಿಗೆ ಸೇವಕನಿಗೆ, ಇನ್ನೂ ಏನಾದ್ರು ನೀನು ಚಿನ್ನದ ನಾಣ್ಯ ಇಟ್ಟಿದ್ಯಾ ಅಂತ. ಅವ್ರು ಹೇಳ್ತಾರೆ ಇಲ್ಲ, ಒಂದು ನಾಣ್ಯ ಇದೆ ಅಂತ. ಅಂದ್ರೆ ಹಣ ಅನ್ನೋದು ಹಾಗೆ ಇದು, ಅಷ್ಟು ನಮ್ಗೆ ಅದು ಬಿಡ್ಲಿಕ್ಕಾಗಲ್ಲ ಅದು. ಸೊ ಇನ್ನೇನು ನಾನು ಅಂದ್ರೆ ಇವ್ರಿಗೋಸ್ಕರನೇ ಅವ್ನು ಇಟ್ಕೊಂಡಿರೋದು. ಇಷ್ಟನ ಏನಾದ್ರೆ ಯೋಚನೆ ಮಾಡ್ತಾ ಇರೋದು, ನಮ್ಮ ಒಡೆಯರು ಸನಾತನ ಗೋಸ್ವಾಮಿ ಈ ತರ ಅವರಿಗೆ ಸನ್ಯಾಸಕ್ಕೆ ಹೋಗ್ತಾ ಇದ್ದಾರೆ, ಇನ್ನೇನು ಮುಂದೆ ಅವ್ರಿಗೆ ಬೇಕಾಗ್ಬೋದು ಅವ್ರಿಗೆ ಅಂತ ಅವರು ಮಾಡಿದ್ದು. ಸೊ ಶಿಶುನ ಯಾವಾಗ ಹೇಳ್ತಾರೆ, ನೀನ್ ಈ ನಾಣ್ಯವನ್ನು ಇಟ್ಕೊ, ನೀನ್ ಮನೆಗೆ ಹೋಗೇನು, ನನ್ನನ್ನು ಬಿಟ್ಟಿರೋ ನೀನು, ಈ ಹಣ ಇರೋವರೆಗೂ ನನಗೆ ಅಪಾಯನೇ ಇದೆ ನನಗೆ ಅಂತ ಹೇಳಿ ಸನಾತನ ಗೋಸ್ವಾಮಿ ಅಲ್ಲಿಂದ ಏಕಾಂತವಾಗಿ ಬೃಂದಾವನ ಕಡೆಗೆ ಹೋಗ್ತಾರೆ ಸನಾತನ ಗೋಸ್ವಾಮಿ. ಸೊ ಏನ್ವೇ, ಸೊ ಹೀಗೆ ಇಲ್ಲಿ ಮೇನ್ ಪಾಯಿಂಟ್ ಇಲ್ಲಿದ್ದೇನೆಂದ್ರೆ, ನಾವು ನಮ್ಮ ಕರ್ಮಗಳು ಮಾಡ್ತಾ ಮಾಡ್ತಾ ಅದನ್ನ ಭಗವಂತನಿಗೆ ಅರ್ಪಿಸಬೇಕಾಗುತ್ತೆ. ಸೊ ಇದನ್ನ ಅರ್ಪಣೆ ಮಾಡೋದ್ರಿಂದ ನಮಗೆ ಭಗವಂತನ ಬಗ್ಗೆ ಕೇಳೋ ಒಂದು ಶ್ರವಣ ಮಾಡೋ ಒಂದು ಆಸಕ್ತಿ ಬೆಳೀತಂತೆ. ಆ ಶ್ರವಣ ಬರೋದು, ಆ ಆಸಕ್ತಿ ಬರೋದು ಅದು ಅಷ್ಟು ಸುಲಭ ಅಲ್ಲ. ನಮಗೆಲ್ಲಗೂ ಆಸಕ್ತಿ ಇದೆ ಶ್ರವಣ ಮಾಡ್ಲಿಕ್ಕೆ. ಅಲ್ಲಿ ಏನಾಯ್ತು, ಕೊರೋನಾದ ಎಷ್ಟು ಸ್ಕೋರ್ ಇವತ್ತು, ಇಲ್ಲಾಂದ್ರೆ ಇನ್ನೊಂದು ರಾಜಕೀಯ, ಅಲ್ಲಿ ಪೊಲಿಟಿಕ್ಸ್ ಏನಾಯ್ತು, ರಾಜಸ್ಥಾನಲ್ಲಿ ಅಲ್ಲೇನೋ ಆಯ್ತು, ಅಲ್ಲಿ ಏನಾಗ್ತಾ ಇದೆ, ಇಲ್ಲ ಇನ್ನೊಂದು, ಇಲ್ಲ ಇದು ಆ ಸಿನಿಮಾ ಒಂದು ಹೊಸ ರಿಲೀಸ್ ಆಯ್ತು ಅದು ಹೇಗಿದೆ, ಇಲ್ಲ ಸ್ಪೋರ್ಟ್ಸ್ ಅಲ್ಲಿ ಇಂಡಿಯಾ ವರ್ಲ್ಡ್ ಕಪ್ ಏನಾಯ್ತು, ಇದು ಒನ್ ಡೇ, ನಮಗೆ ಈ ತರ ಎಲ್ಲ ಸಾವಿರ ವಿಷಯಗಳ ಮೇಲೆ ಆಸಕ್ತಿ ಇದೆ. ನೃಣಾಂ ಸಂತಿ ಸಹಸ್ರಶಃ ಶ್ರೋತವ್ಯಾಧಿನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರತಃ ಆಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನ. ನಮಗೆ ಕೇಳಲಿಕ್ಕೆ ನಮಗೆ ಆಸಕ್ತಿ ಇರೋ ವಿಷಯ ಸಾವಿರಾರು. ಸೊ ಇದೆಲ್ಲವನ್ನು ಬಿಡ್ಬೇಕು ನಾವು, ನಮ್ಗೆ ಒಂದೇ ವಿಷಯ ಆಸಕ್ತಿ ಇರಬೇಕು, ಕೃಷ್ಣ ಈ ಭಾಗವತನ ಕೇಳೋದು, ಇದನ್ನ ಅರ್ಥ ಮಾಡ್ಕೊಳ್ಳೋದು, ಇದ್ರಲ್ಲಿ ಎಷ್ಟು ಒಂದು ಆನಂದ ಇದೆ. ಆದ್ರೆ ಈ ರುಚಿ ನಮ್ಗೆ ಇಲ್ಲ ಇವತ್ತು, ನಮಗೆ ಸಾವಿರಾರು ಇದೆ. ಸೊ ಅದು ಬರ್ಲಿಕ್ಕೆ ನಮ್ಗೆ ಈ ರೀತಿ ಇವತ್ತು ನಾವು ಮಾಡೋ ಕೆಲಸಗಳಿದೆ, ನಾವು ಅದನ್ನ ಭಗವಂತನ ಸಮರ್ಪಣೆ ಮಾಡಬೇಕು. ಒಬ್ಬರು ಶಿಕ್ಷಕರಾಗಿದ್ದಾರೆ, ಒಬ್ಬರು ವಿಜ್ಞಾನಿಯಾಗಿದ್ದಾರೆ, ಒಬ್ಬರು ರಾಸಾಯನಿಕ ತಜ್ಞರಾಗಿದ್ದಾರೆ, ಇಲ್ಲ ಒಬ್ಬರು ಈ ತರ ರಾಜಕೀಯದಲ್ಲಿ ನಾಯಕರಾಗಿದ್ದಾರೆ, ಇನ್ನೊಬ್ಬರು ವ್ಯಾಪಾರಸ್ಥರಾಗಿದ್ದಾರೆ. ಅವರವರು ಕಾರ್ಯ ಮಾಡ್ತಾನೆ ಅವರು ಅಲ್ಲಿ ಸಿಗೋ ಒಂದು ಫಲವನ್ನು, ಅದರ ಸಿಗೋ ಒಂದು ಇದನ್ನು ಭಗವಂತನಿಗೆ ಸಂಪರ್ಕದಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ ನಾರದ. ಸೊ ಇನ್ನೊಂದು ಇಲ್ಲಿ ಹೇಳಿದ್ದು, ಹೇಗೆ ಒಂದೇ ವಸ್ತು ಅದರಿಂದಾನೇ ರೋಗ ಬರುತ್ತೆ. ಹಾಲು ತುಂಬಾ ಹಾಲು ತಗೊಂಡ್ಬಿಟ್ರೆ ನಮಗೆ ಇಂಡೈಜೆಷನ್ ಆಗಿ ನಮಗೆ ಲೂಸ್ ಮೋಷನ್, ಭೇದಿ ಆಗುತ್ತೆ. ಸೊ ಅದೇ ಭೇದಿಯನ್ನು ನಾವು ನಿಲ್ಲಿಸ್ಲಿಕ್ಕೆ ಮೊಸರನ್ನು ಉಪಯೋಗಿಸ್ತೇವೆ. ಮೊಸರಿಗೆ ಇನ್ನೇನೋ ಸ್ವಲ್ಪ ಹಾಕ್ತೇವೆ ಅನ್ಸುತ್ತೆ, ಏನಾದ್ರು ಆಗ್ತಾ ಇರೋದು ಒಂದೊಂದು ಇದೇ ಆಗ್ತಾ ಇರೋದು, ಏನೋ ಒಂದೊಂದು ಹಾಕ್ತಾರೆ. ಅದು ಹಾಕೋದ್ರಿಂದ ಅದು ನಮಗೆ ನಿಲ್ಲಿಸ್ಬಿಡುತ್ತೆ, ಆ ಭೇದಿಯನ್ನು ನಿಲ್ಲಿಸ್ಬಿಡುತ್ತೆ. ಸೊ ಹೇಳ್ತಾರೆ ಅದೇ ನಮಗೆ ಯಾವುದು ನಮಗೆ ಬಂಧನಕ್ಕೆ ಒಳಗಾಗ್ತಾ ಇತ್ತು, ಅದೇ ವಸ್ತು ನಮಗೆ ಮುಕ್ತಿ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ನಮಗೆ ಆಚಾರ್ಯರು ಅವರ ನಿರ್ದೇಶನದಲ್ಲಿ ನೋಡಿ, ನಮಗೆ ಮ್ಯೂಸಿಕ್ ಇಷ್ಟ ನಮಗೆ. ಸೊ ಮ್ಯೂಸಿಕ್ ನಾವು ಇದು ಚಲನಚಿತ್ರ ಹಾಡು, ಆ ಹಾಡು ಕೇಳೋದು, ನಾವು ಹರೇ ಕೃಷ್ಣ ಕೀರ್ತನೆ ಮಾಡ್ಬೇಕು ನಾವು, ಇಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ಜನರಿಗೆ ಇಷ್ಟ. ಸೊ ನೀವು ಅಲ್ಲಿ ಹೋಗಿ ಅವರು ಆ ಡ್ಯಾನ್ಸ್ ಮಾಡ್ಲಿಕ್ಕೆ, ರಾಕ್ ಡ್ಯಾನ್ಸ್, ಇನ್ನೊಂದು ಡ್ಯಾನ್ಸ್ ಮಾಡ್ಲಿಕ್ಕೆ ಎಷ್ಟೋ ಹಣ ಕೊಟ್ಟು ಮತ್ತೆ ಅದೆಲ್ಲ ಕುಡಿದು ಅವಾಗ ಕುಪ್ಪಳಿಸಿ ಅವಾಗ ಅದು ಡ್ಯಾನ್ಸ್ ಮಾಡೋದು, ಅದೆಲ್ಲ ಏನ್ ಬೇಕಾಗಿಲ್ಲ. ನಾವು ಭಗವಂತನ ನಾಮಕ್ಕೆ, ಭಗವಂತನ ಮುಂದೆ ಸಂಕೀರ್ತನೆಯಲ್ಲಿ ನರ್ತನೆ ಮಾಡೋಣ. ಇಲ್ಲ ಪ್ರಸಾದ ಊಟ, ನಮ್ಗೆ ಯಾವ್ದು ಆ ಹೋಟೆಲ್ ತಿನ್ನೋಣ, ಈ ಹೋಟೆಲ್ ತಿನ್ನೋಣ, ಆ ಒಂದು ಐಟಮ್, ಈ ಒಂದು ಐಟಮು ಎಲ್ಲ ನಾವು ಭಗವಂತನಿಗೆ ಅರ್ಪಣೆ ಮಾಡಿ, ಅದು ನಿನ್ನೆ ಮಾತಾಜಿ ಅದು ಪ್ರೊಸೀಜರ್ ಹಾಕಿದ್ದಾರೆ ಗ್ರೂಪ್ ಅಲ್ಲಿ, ಹೇಗೆ ನಾವು ಭಗವಂತನ ಇದನ್ನ ಮಂತ್ರ ಹೇಳಿ ಅವನಿಗೆ ನೈವೇದ್ಯ ಅರ್ಪಣೆ ಮಾಡಿ ತಿನ್ಬೋದು ಅಂತ. ಸೊ ಆ ರೀತಿ ನಾವು ಭಗವಂತನಿಗೆ ಅರ್ಪಣೆ ಮಾಡಿ ನಾವು ಪ್ರಸಾದ ತಗೋ, ಅದೇ ವಸ್ತು ಸೇಮ್ ಅದೇ ತಿನ್ನೋದ್ರಿಂದ ಅವ್ರ ಮಾಂಸ ತಿಂದು, ಮೊಟ್ಟೆ ತಿಂದು, ಮೀನ್ ತಿಂದು ಅವ್ರ ನರಕಕ್ಕೆ ಹೋಗ್ತೇವೆ ನಾವು. ಅದೇ ನಾವು ಸಾತ್ವಿಕ ಆಹಾರನ ಭಗವಂತನಿಗೆ ಅರ್ಪಣೆ ಮಾಡಿ ನಾವು ತಿನ್ನೋದ್ರಿಂದ ನಾವು ಭಗವದ್ ಧಾಮಕ್ಕೆ ಹೋಗ್ಬೋದು. ಅದೇ ವಸ್ತು ಒಂದೇ, ಅದನ್ನ ನಾವು ಹೇಗೆ ಪರಿವರ್ತಿಸಿ ಭಗವಂತನ ಸಂಪರ್ಕದಲ್ಲಿ ಅದನ್ನ ಉಪಯೋಗಿಸ್ಬೇಕು, ಅದು ನಮಗೆ ಮುಕ್ತಿ ಅನ್ಕೊ. ಇವಾಗಿಲ್ಲ ಜನರು ಈಗ ಮೊಬೈಲ್ ಇದೆ, ಕಂಪ್ಯೂಟರ್ ಇದೆ, ಇದನ್ನು ಎಷ್ಟೆಷ್ಟೋ ರೀತಿಯಲ್ಲಿ ದುಷ್ಪ್ರಯೋಜನ ಮಾಡ್ಕೊಳ್ತಾರೆ. ಆದ್ರೆ ಇದನ್ನೇ ನಾವು ಭಗವಂತನಿಗೆ ಸೇವೆಗೆ ಉಪಯೋಗಿಸಿದ್ರೆ, ನಾವು ಭಗವಂತನ ವಿಷಯ ಕೇಳೋದಕ್ಕೆ, ಭಗವಂತನ ಇದು ಪ್ರಚಾರ ಮಾಡಲಿಕ್ಕೆ, ಅದೇ ನಮಗೆ ಮುಕ್ತಿ ಅನ್ಕೊಡ. ಸೊ ಈ ವಸ್ತು ಅನ್ನೋದು ಯಾವುದು ತಪ್ಪಲ್ಲ. ಹೇಗೆ ಹೇಳ್ತಾರೆ, ಒಬ್ಬ ಎಲೆಕ್ಟ್ರಿಷಿಯನ್ ಇದ್ದಾರೆ, ಎಲೆಕ್ಟ್ರಿಷಿಯನ್ ಅವರಿಗೆ ಗೊತ್ತಂತೆ, ಒಂದೇ ವಸ್ತುವನ್ನು ಅದನ್ನು ಅವರು ಹೀಟರ್ ಮಾಡ್ತಾರೆ. ಹೀಟರ್ ಅಂದ್ರೆ ಬಿಸಿ ಮಾಡೋದು. ಇನ್ನೊಂದು ಅದೇ ರೀತಿಯ ಎಲೆಕ್ಟ್ರಿಸಿಟಿ ಉಪಯೋಗಿಸಿ ಕೂಲರ್ ಮಾಡ್ತಾರೆ.
ನಮಗೆ ಒಂದು ಅಷ್ಟು ಇದಾಗುತ್ತೆ. ಎಲ್ಲ ರೆಫ್ರಿಜರೇಟರ್ ಆಗುತ್ತೆ, ಒಂದೇ ಎಲೆಕ್ಟ್ರಿಕ್ ಎನರ್ಜಿ ಒಂದೇ, ಆದ್ರೆ ಅದನ್ನ ಅವ್ರು ಹೇಗೆ ಉಪಯೋಗಿಸ್ತಾರೆ ಅಂದ್ರೆ ಅದೊಂದು ಹೀಟರ್ ಆಗುತ್ತೆ, ಇದು ಕೂಲರ್ ಆಗುತ್ತೆ, ಇದು ರೀತಿ ಆಗುತ್ತೆ. ಸೊ ಆ ರೀತಿ ನಾವು ಆ ಶಾಸ್ತ್ರದ ನಿರ್ದೇಶನದಿಂದ, ಆಚಾರ್ಯರ ನಿರ್ದೇಶನದಿಂದ ನಮ್ಮ ಜೀವನದಲ್ಲಿ ಮಾಡೋ ಚಟುವಟಿಕೆಗಳಿಗೆ ಪರಿಪೂರ್ಣತೆಯನ್ನು ಪಡೆಯುವುದು. ಇಲ್ಲಿ ಇನ್ನೊಂದು ಉದಾಹರಣೆ ಹೇಳಿದ್ದು ಏನದು, ಒಂದು ಕಬ್ಬಿಣವನ್ನು ಬೆಂಕಿಯಲ್ಲಿ ಹತ್ತಿರ ಇಡೋದ್ರಿಂದ ಅದು ಬೆಂಕಿ ಆಗ್ಬಿಡುತ್ತೆ. ಹಾಗೆ ನಮ್ಮ ಎಲ್ಲ ಚಟುವಟಿಕೆಗಳು, ನಮ್ಮ ಎಲ್ಲ ಇದನ್ನು ನಾವು ಆಧ್ಯಾತ್ಮಿಕವಾಗಿ ಭಗವಂತ ಕೃಷ್ಣ ಸಂಪರ್ಕದಿಂದ ನಾವು ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ಯಾರಾದ್ರೂ ಏನಾದ್ರು ಪಾಯಿಂಟ್ ಏನಾದ್ರು ಹೇಳ್ತೀರಾ ಅಂದ್ರೆ ಹೇಳ್ಬೋದು.